ಎಲ್ಲರಿಗೂ ನಮಸ್ಕಾರ. ಜ್ಞಾನಾಮೃತ ಮಂಗಳೂರು ಇದರ 10ನೇ ವರ್ಷದ ಪ್ರಯುಕ್ತ ಕಾವ್ಯ ಕಲರವ ಎನ್ನುವಂತಹ 10 ದಿವಸಗಳ ಕಾಲದ ಈ ಕಾರ್ಯಕ್ರಮದ 9ನೆಯ ದಿವಸದಲ್ಲಿ ನಾವಿದ್ದೇವೆ. ಇವತ್ತಿನ ಕಾರ್ಯಕ್ರಮದ ದೀಪವನ್ನು ಬೆಳಗಿಸುವುದಕ್ಕೆ ನಮ್ಮ ಜೊತೆಗಿದ್ದಾರೆ ಶ್ರೀಯುತ ಕುಸುಮಾಕರ್ ಕುಂಪಲ. ಇವರು ವೃತ್ತಿಯಲ್ಲಿ ಸ್ವಯಂ ಉದ್ಯಮಿಗಳಾಗಿದ್ದು ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿಯ ಪ್ರಚಾರ ನಿರ್ದೇಶಕರು ಮತ್ತು ಯುವವಾಹಿನಿಯ ಕೊಲ್ಯ ಘಟಕದ ಮಾಜಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದರ ಜೊತೆಗೆ ಕಲಾ ಗಂಗೋತ್ರಿ ಉಚ್ಚಿಲ, ಸನಾತನ ಯಕ್ಷಾಲಯ ಮಂಗಳೂರು, ಯಕ್ಷ ತೇಜಸ್ವಿ ಅಡ್ಕ ಈ 3 ಯಕ್ಷಗಾನ ಸಂಸ್ಥೆಗಳಲ್ಲಿ ಸಕ್ರಿಯ ಸದಸ್ಯರು ಮತ್ತು ಕಲಾವಿದರಾಗಿಯೂ ಕೂಡ ಯಕ್ಷಗಾನದ ಸೇವೆಯನ್ನು ಸಲ್ಲಿಸಿದವರು. ಹೀಗೆ ಸಂಘಟಕರಾಗಿ ಕಲಾವಿದರಾಗಿ ತಮ್ಮ ಪ್ರತಿಭೆಯನ್ನು ಬಳಸಿಕೊಳ್ತಾ ಇರುವಂತಹ ಶ್ರೀಯುತ ಕುಸುಮಾಕರ್ ಕುಂಪಲ ಇವರು ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ. ಇವರನ್ನು ಪ್ರೀತಿಪೂರ್ವಕವಾಗಿ ನಾವು ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀರಾಮಾಯಣ ದರ್ಶನಂ ರಾಷ್ಟ್ರಕವಿ ಕುವೆಂಪುರವರ ಮಹಾಕಾವ್ಯ, ಈ ಮಹಾಕಾವ್ಯದಿಂದ ಆಯ್ದ ಪಾದುಕೆ ಎನ್ನುವಂತಹ ಆಖ್ಯಾನವನ್ನು ಇವತ್ತು ನಾವು ಪ್ರಸ್ತುತಪಡಿಸುವುದಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೂ ನಿಮ್ಮೆಲ್ಲರನ್ನ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಭಗವತ್ ನಾಮಸ್ಮರಣೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಎಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು ಅಂತ ಹೊಸಕುರಲ್ ವಾಹಿನಿಯ ನಿರ್ದೇಶಕರಾಗಿರುವ ಶ್ರೀಯುತ ವಿದ್ಯಾಧರ್ ಶೆಟ್ಟಿ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಜ್ಞಾನಾಮೃತ ಮಂಗಳೂರು ಇದರ ದಶಮಾನ ವರ್ಷ ಪ್ರಸ್ತುತಿಯ ವಿಶೇಷ ಕಾರ್ಯಕ್ರಮ ಕಾವ್ಯ ಕಲರವ ಸೆಪ್ಟೆಂಬರ್ 1ರಿಂದ 10 ತಾರೀಕಿನವರೆಗೆ ಈ ಕಾರ್ಯಕ್ರಮ ನಡೆಯುತ್ತದೆ. ಇವತ್ತು ಅರ್ಥಾತ್ 9ನೆಯ ದಿನದ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. 9ನೆಯ ದಿನದ ಕಾರ್ಯಕ್ರಮ ರಾಷ್ಟ್ರಕವಿ ಕುವೆಂಪುರವರ ಶ್ರೀರಾಮಾಯಣ ದರ್ಶನಂನ ಪಾದುಕೆ ಎನ್ನುವಂತಹ ಆಖ್ಯಾನವನ್ನು ಒಳಗೊಂಡು ಈಗ ಪ್ರಸ್ತುತಗೊಳ್ಳಲಿಕ್ಕಿದೆ. ಇದರ ದೀಪ ಪ್ರಜ್ವಲನೆಗಾಗಿ ನಮ್ಮೊಂದಿಗೆ ಆಗಮಿಸಿದ್ದಾರೆ ನಮ್ಮ ಸನಿಹದವರಾಗಿ ಕುಂಪಲದ ಶ್ರೀಯುತ ಕುಸುಮಾಕರ್ ಕುಂಪಲರವರು. ಕಲಾಗಂಗೋತ್ರಿಯಲ್ಲಿ ಬಾಲ್ಯದಿಂದಲೂ ಯಕ್ಷಗಾನದ ಹೆಜ್ಜೆಗಾರಿಕೆಯನ್ನು ಅರ್ಥಗಾರಿಕೆಯನ್ನು ಅಭ್ಯಸಿಸಿ ಯಕ್ಷಗಾನದಲ್ಲಿ ಒಬ್ಬ ಪಳಗಿದ ಕಲಾವಿದನಾಗಿ ಅದರಲ್ಲೂ ಹಾಸ್ಯಕ್ಕೆ ಎತ್ತಿದ ಕೈಯಾಗಿ ಶ್ರೀಯುತ ಕುಸುಮಾಕರ್ರವರು ಒಬ್ಬ ಒಳ್ಳೆಯ ಕಲಾವಿದನಾಗಿ ನಮ್ಮ ಮುಂದಿದ್ದಾರೆ. ಅದೇ ರೀತಿಯಲ್ಲಿ ವಿವಿಧ ಕಲಾ ಸಂಸ್ಥೆಗಳಲ್ಲಿ ಅವರು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದರ ಜೊತೆಗೆ ಸಾಮಾಜಿಕವಾಗಿ ನಮ್ಮ ಹತ್ತಿರದ ಕೊಲ್ಯ ಬಿಲ್ಲವ ಸೇವಾ ಸಮಾಜ ಇದರ ಒಬ್ಬ ಸಕ್ರಿಯ ಸದಸ್ಯನಾಗಿ ಕಾರ್ಯಕರ್ತನಾಗಿ ಕಳೆದ ಹಲವಾರು ವರ್ಷಗಳಿಂದ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ಈ ಬಿಲ್ಲವ ಸೇವಾ ಸಮಾಜ ಕೊಲ್ಯದ ಆಶ್ರಯದಲ್ಲಿ ಕೊಲ್ಯ ಯುವವಾಹಿನಿ ಘಟಕ ಆರಂಭವಾದಾಗ ಅದರ ಅಧ್ಯಕ್ಷರಾಗಿಯೂ ಜವಾಬ್ದಾರಿಯನ್ನು ವಹಿಸಿಕೊಂಡವರು, ಅದನ್ನು ಮುನ್ನಡೆಸಿದವರು. ಕೊಲ್ಯ ಯುವವಾಹಿನಿ ಘಟಕ ಇವರ ನೇತೃತ್ವದಲ್ಲಿ ಹಲವಾರು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರನ್ನು ನಾವು ಕಂಡಿದ್ದೇವೆ. ಅಂತಹ ಒಬ್ಬ ಪ್ರತಿಭಾನ್ವಿತ ಶ್ರೀಯುತ ಕುಸುಮಾಕರ್ ಕುಂಪಲ್ರವರು ತಮ್ಮ ಆ ಪ್ರತಿಭೆಗೆ ಅನ್ವರ್ಥವಾಗಿ ಈಗ ಯುವವಾಹಿನಿ ಘಟಕ ಕೇಂದ್ರೀಯ ಸಮಿತಿ ಇದರ ಪ್ರಚಾರ ನಿರ್ದೇಶಕರಾಗಿ ತನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ದೊಡ್ಡ ಹೊಣೆಗಾರಿಕೆಯನ್ನು ವಹಿಸಿಕೊಂಡಿದ್ದಾರೆ. ಉದ್ಯಮಿಯಾಗಿ ಗ್ರೈಂಡರ್ನ ಮಾರಾಟ ಮತ್ತು ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡವರು, ಎಲ್ಲರಿಗೂ ಆತ್ಮೀಯರು. ಯಾವುದೇ ಸಂದರ್ಭದಲ್ಲಿ ಯಾವುದೇ ಸೇವಾ ಕಾರ್ಯಕ್ರಮಗಳಿಗೆ ಕುಸುಮಾಕರ್ರವರು ಅದು ಒಬ್ಬ ಆಪದ್ ಬಂಧುವಿನಂತೆ ಸದಾ ತನ್ನ ಸೇವೆಯನ್ನು ನೀಡುವವರು. ಅಂತಹ ಕುಸುಮಾಕರ್ ಕುಂಪಲ್ರವರು ಇಂದು ಜ್ಞಾನಾಮೃತ ಮಂಗಳೂರು ಇದರ 9ನೆಯ ದಿನದ ಕಾರ್ಯಕ್ರಮದ ದೀಪ ಪ್ರಜ್ವಲನೆಗಾಗಿ ನಮ್ಮೊಂದಿಗಿದ್ದಾರೆ. ಅವರನ್ನು ಎಲ್ಲರ ಪರವಾಗಿ ಜ್ಞಾನಾಮೃತ ಸಂಸ್ಥೆಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಜ್ಞಾನಾಮೃತ ಸಂಸ್ಥೆಯ ನಿರ್ದೇಶಕರು ಶ್ರೀಯುತ ಡಾಕ್ಟರ್ ದಿನಕರ್ ಎಸ್ ಪಚ್ಚನಾಡಿಯವರು ನೆನಪಿನ ಕಾಣಿಕೆಯೊಂದಿಗೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಜ್ಞಾನಾಮೃತ ಸಂಸ್ಥೆಯ ನಿರ್ದೇಶಕರು, ಈ ಕಾರ್ಯಕ್ರಮದ ರೂವಾರಿ, ಸಂಘಟಕ, ಯಕ್ಷಗಾನದ ಆ ಒಂದು ಉನ್ನತವಾದಂತಹ ಡಾಕ್ಟರೇಟನ್ನು ಪಡೆದವರು ಡಾಕ್ಟರ್ ದಿನಕರ್ ಎಸ್ ಪಚ್ಚನಾಡಿಯವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಔಪಚಾರಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜ್ಞಾನಾಮೃತ ಸಂಸ್ಥೆಯ ಒಬ್ಬ ಅವಿಭಾಜ್ಯ ಅಂಗ, ಯಕ್ಷಗಾನ ಕಲಾವಿದ, ಉಪನ್ಯಾಸಕ ಸುನಿಲ್ ಪಲ್ಲಮಜಲ್ರವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾ ಎಲ್ಲ ಆತ್ಮೀಯ ಬಂಧುಗಳನ್ನು ಸ್ವಾಗತಿಸ್ತಾ ಇದೀಗ
ದೀಪ ಪ್ರಜ್ವಲನೆಯೊಂದಿಗೆ ಕಾರ್ಯಕ್ರಮ ಮುಂದುವರಿಯುತ್ತದೆ. ವಂದನೆಗಳು ಶ್ರೀಯುತ ವಿದ್ಯಾಧರ್ ಶೆಟ್ಟಿ ಇವರಿಗೆ. ಅದರ ಜೊತೆಗೆ ಈ ಚಾನಲ್ನ ಮೂಲಕ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂತಹ ಎಲ್ಲ ವೀಕ್ಷಕರನ್ನು ಕೂಡ ಪ್ರೀತಿಪೂರ್ವಕವಾಗಿ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮವನ್ನು ದೀಪ ಬೆಳಗುವ ಮೂಲಕ ಉದ್ಘಾಟಿಸಬೇಕು ಅಂತ ನಮ್ಮ ಮುಖ್ಯ ಅತಿಥಿಯವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋಮ ಅಮೃತಂಗಮಯ ಎನ್ನುವಂತೆ ಜ್ಞಾನದ ದೀಪ ಎಲ್ಲೆಡೆ ಬೆಳಗಿ ಬರಲಿ. ವಂದನೆಗಳು ಶ್ರೀಯುತ ಕುಸುಮಾಕರ್ ಕುಂಪಲ ಇವರಿಗೆ. ನಮ್ಮ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಹೊಸಕುರಲ್ನ ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕರಿಸುತ್ತಾ, ವಿಶೇಷವಾಗಿ ಜ್ಞಾನಾಮೃತ ಮಂಗಳೂರು ಈ ಒಂದು ಸಂಸ್ಥೆಯ 10ಮ ವರ್ಷದ ವಿಶೇಷವಾದಂಥ ಕಾರ್ಯಕ್ರಮ ಇದೀಗ ಈ ಹೊಸಕುರಲ್ ಚಾನಲ್ ಮುಖಾಂತರ ಬಹಳ ಸುಂದರವಾಗಿ ಮೂಡ್ತಾ ಬರ್ತಾ ಉಂಟು. ಈ ವಿಶೇಷವಾದ ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ಜೊತೆಯಲ್ಲಿ ಉಪಸ್ಥಿತರಿದ್ದಂಥ ನಮ್ಮ ಜ್ಞಾನಾಮೃತ ಸಂಸ್ಥೆಯ ನಿರ್ದೇಶಕರಾದಂಥ ಆತ್ಮೀಯರಾದಂಥ ಡಾಕ್ಟರ್ ದಿನಕರ್ ಎಸ್ ಪಚ್ಚನಾಡಿಯವರೇ, ಅದೇ ರೀತಿ ಹೊಸಕುರಲ್ ಬಳಗದ ನಿರ್ದೇಶಕರಾದಂತಹ ಶ್ರೀಯುತ ವಿದ್ಯಾಧರ್ ಶೆಟ್ಟರು ಇದ್ದಾರೆ. ಅದೇ ಜೊತೆ ನಮ್ಮ ಜೊತೆಯಲ್ಲಿ ಸುನಿಲ್ ಪಲ್ಲಮಜಿಲ್ ಸರ್ ಇದ್ದಾರೆ. ತಮಗೂ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ವಿಶೇಷವಾದ ಕಾರ್ಯಕ್ರಮ ಕಳೆದ 9 ದಿವಸಗಳಿಂದ ಬಹಳ ಅಚ್ಚುಕಟ್ಟಾಗಿ ಮೂಡ್ತಾ ಉಂಟು. ಈ ಕಾರ್ಯಕ್ರಮ ಜ್ಞಾನಾಮೃತ ಸಂಸ್ಥೆಯ 10ಮ ವರ್ಷದ ಈ ಒಂದು ಕಾವ್ಯ ಕಲರವ ಈ ಕಾರ್ಯಕ್ರಮವು ಪ್ರತಿ ಮನೆಗಳಲ್ಲಿ ಈ ಒಂದು ಹೊಸಕುರಲ್ ಚಾನೆಲ್ ಮುಖಾಂತರ ಮನೆಗೆ ತಲುಪಿ ಮನಗಳ ಜ್ಞಾನವನ್ನು ವೃದ್ಧಿಸಲು ಸಹಕಾರಿಯಾಗಲಿ ಎಂದು ನಾನು ಈ ಸಂದರ್ಭದಲ್ಲಿ ಆಶಿಸುತ್ತಾ, ಈ ಒಂದು ಕಾರ್ಯಕ್ರಮ ಈ 9ನೇ ದಿವಸದ ಈ ಕಾರ್ಯಕ್ರಮ ಸುಂದರವಾಗಿ ಮೂಡಿ ಬರಲಿ ಅಂತ ನಾನು ಈ ಸಂದರ್ಭದಲ್ಲಿ ಶುಭ ಕೋರುತ್ತಾ, ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಕ್ಕಂತಹ ನಮ್ಮ ಮಾಧ್ಯಮ ಮಿತ್ರರಾದಂತಹ ಹೊಸಕುರಲ್ನ ವಿದ್ಯಾಧರ್ ಶೆಟ್ಟರು, ಅದೇ ರೀತಿ ನಮ್ಮದು ಆತ್ಮೀಯರಾದಂತಹ ದಿನಕರ್ ಪಚ್ಚನಾಡಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ನನಗೆ ಅವಕಾಶ ಮಾಡಿದ್ದಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇದ್ದೇನೆ. ವಿಶೇಷವಾಗಿ ಹೇಳಬೇಕಾದಂಥ ಒಂದು ವಿಚಾರ ಏನಂತ ಹೇಳಿದರೆ, ಈ ಕಾರ್ಯಕ್ರಮಕ್ಕೂ ನನಗೂ ನಂಟು ಯಕ್ಷಗಾನದ ನಂಟು. ಇದನ್ನು ನಾನು ಈ ಒಂದು ಸಂದರ್ಭದಲ್ಲಿ ಉಲ್ಲೇಖ ಮಾಡಲೇಬೇಕಾಗತ್ತೆ. ಸಾಧಾರಣ 2 ದಶಕಗಳ ಹಿಂದೆ ಜಿಲ್ಲೆಯ ಪ್ರಸಿದ್ಧ ಕಲಾವಿದರ, ಯಕ್ಷಗಾನ ಕಲಾವಿದರ ಪಟ್ಟಿಯಲ್ಲಿ ಬಹಳ ಪ್ರಚಾರದಲ್ಲಿ ಇದ್ದಂತಹ ಓರ್ವ ಕಲಾವಿದನಂತ ಹೇಳಿದರೆ ಕೇವಲ ಕಲಾವಿದ ಮಾತ್ರ ಅಲ್ಲ, ಎಲ್ಲ ರೀತಿಯ ಕಲೆಗಳಿಗೆ ಗುರುಗಳಾಗಿ, ವಿಶೇಷವಾಗಿ ಬೇರೆ ಬೇರೆ ಕಲೆ ಅಥವಾ ಕ್ರೀಡೆ ಅಥವಾ ಸಾಂಸ್ಕೃತಿಕಕ್ಕೆ ಒತ್ತು ಕೊಟ್ಟಂತಹ ವಿಶಿಷ್ಟವಾದಂತಹ ಒಂದು ಗುರುಗಳು ಇದ್ರು ಅಂತ ಹೇಳಿದರೆ ನಮ್ಮದು ಸೋಮೇಶ್ವರ ಆನಂದಾಶ್ರಮ ಪ್ರೌಢಶಾಲೆಯ ಗುರುಗಳು ಶ್ರೀಯುತ ದಿವಂಗತ ಎಸ್ ಜಲಂಧರ್ ರೈ ಅವರು. ಅವರನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಇದ್ದೇನೆ. ಅವರ ಗರಡಿಯಲ್ಲಿ ನಾನು ರಂಗಪ್ರವೇಶವನ್ನು ಮಾಡಿದಂತಹ ಅವರ ವಿದ್ಯಾರ್ಥಿ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಆ ಸಂದರ್ಭದಲ್ಲಿ ಶಾಲಾ ದಿನಗಳಲ್ಲಿ ನಮ್ಮ ಗುರುಗಳಿಗೆ ಸಾಯಂಕಾಲದ ಹೊತ್ತಲ್ಲಿ ಎಲ್ಲಾದರೂ ದೂರದ ಊರುಗಳಲ್ಲಿ ಯಕ್ಷಗಾನಗಳು ಪ್ರದರ್ಶನದಲ್ಲಿ ವೇಷದ ಒಂದು ಅವರಿಗೆ ಕರೆಗಳಿದ್ದರೆ ಅವರ ಜೊತೆಯಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಿ ನಮ್ಮನ್ನು ಕೂಡ ಅವರ ಜೊತೆಯಲ್ಲಿ ವೇಷ ಹಾಕಿ ಕುಣಿಸಿ ಪ್ರೇರೇಪಿಸಿ ಯಕ್ಷಗಾನಕ್ಕೆ ಒಲವನ್ನು ಹುಟ್ಟಿಸಿದಂತಹ ನಮ್ಮ ಗುರುಗಳು. ಆ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ಕಡೆಗಳಲ್ಲಿ ಆ ಗುರುಗಳ ಜೊತೆಯಲ್ಲಿ ಯಕ್ಷಗಾನಕ್ಕೆ ಹೋಗ್ತಾ ಇರುವಾಗ ನಮಗೆ ಆ ದಿನಗಳಿಂದಲೇ ನಮಗೆ ಮುಖ ಪರಿಚಯವನ್ನು ನಮಗೆ ಒಂದು ಪರಿಚಯವನ್ನು ಮಾಡಿದಂತಹ ಗುರುಗಳು ಜಲಂಧರ್ ರೈ ಅವರಿಂದಲೇ ನಮಗೆ ಡಾಕ್ಟರ್ ದಿನಕರ್ ಎಸ್ ಪಚ್ಚನಾಡಿ ಅವರ ಪರಿಚಯ, ಅದೇ ರೀತಿ ವಿದ್ಯಾಧರ್ ಶೆಟ್ಟರ ಪರಿಚಯ, ನಮಗೆ ಯಕ್ಷಗಾನಕ್ಕೆ ಮತ್ತು ಇವರಿಗೆ ಇರುವ ನಂಟು ಇದೆ. ಹಾಗಾಗಿ ನಿರಂತರವಾಗಿ ನಾವು ಇವರ ಜೊತೆಯಲ್ಲಿ ಸಂಪರ್ಕದಲ್ಲಿ ಇದ್ದುಕೊಂಡು ಬೇರೆ ಬೇರೆ ಕಾರ್ಯಕ್ಷೇತ್ರಗಳಲ್ಲಿ ನಾವು ಅವರ ಜೊತೆಯಲ್ಲಿ ಹಲವಾರು ವಿಚಾರಗಳಿಗೆ ಬೇಕಾಗಿ ನಾವು ಸಂಪರ್ಕದಲ್ಲಿರುವಂತಹ ಈ ವ್ಯವಸ್ಥೆಯಲ್ಲಿ ಇದ್ದದ್ರಿಂದ ನಾನು ಈ ಕಾರ್ಯಕ್ರಮಕ್ಕೆ ಬರಲು ನನಗೆ ಅವಕಾಶವಾಯಿತು. ಅದಕ್ಕಾಗಿ ಈ ಸಂದರ್ಭದಲ್ಲಿ ಈ ಹೊಸಕುರಲ್ನಲ್ಲಿ ಮೂಡ್ತಾ ಬರುವಂಥ 9ನೇ ದಿವಸದ ಕಾರ್ಯಕ್ರಮ
ಇನ್ನು 10ನೇ ದಿವಸಕ್ಕೆ ಕೊನೆಗೊಳ್ತದೆ ಅಂತಂತಹ ವಿಚಾರ ಉಂಟು. ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಈ ಹೊಸಕುರಲ್ ಈ ಒಂದು ಚಾನೆಲ್ನಲ್ಲಿ ಇಂತಹ ವಿಶೇಷವಾದ ಅವತರಣಿಕೆ ಈ ಕಾರ್ಯಕ್ರಮಗಳು, ಇಂದಿನ ಕಾರ್ಯಕ್ರಮ ಪಾದುಕೆ ಅನ್ನುವಂತಹ ಕಾವ್ಯ ಕಲರವ ಕಾರ್ಯಕ್ರಮ, ಇಂತಹ ಕಾರ್ಯಕ್ರಮಗಳು ಬೇರೆ ಬೇರೆ ಮಾಲಿಕೆಗಳಲ್ಲಿ ಬೇರೆ ಬೇರೆ ವಿಶೇಷ ಶೈಲಿಯಲ್ಲಿ ಈ ಒಂದು ಚಾನೆಲ್ನ ಮುಖಾಂತರ ಮುಂದಿನ ದಿನಗಳಲ್ಲಿ ಕೂಡ ಪ್ರಸಾರಗೊಳ್ಳಲಿ ಅಂತ ಆಶಿಸುತ್ತಾ ಅವಕಾಶಕ್ಕಾಗಿ ನಾನು ವಂದಿಸುತ್ತೇನೆ. ವಂದನೆಗಳು ಶ್ರೀಯುತ ಕುಸುಮಾಕರ್ ಕುಂಪಲ ಇವರಿಗೆ. ಈ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ತಲುಪಿದ್ದೇವೆ. ಧನ್ಯವಾದವನ್ನು ಸಮರ್ಪಿಸಲಿದ್ದಾರೆ ಜ್ಞಾನಾಮೃತದ ನಿರ್ದೇಶಕರಾದ ಡಾಕ್ಟರ್ ದಿನಕರ್ ಎಸ್ ಪಚ್ಚನಾಡಿ ಇವರು. ಎಲ್ಲರಿಗೂ ವಂದಿಸ್ತೇನೆ. ಶ್ರೀ ಕುಸುಮಾಕರ್ ಕುಂಪಲ ಇವರು ಕಳೆದ 2 ದಶಕಗಳಿಂದಲೂ ಪರಿಚಯ ಇದ್ದು ಆತ್ಮೀಯರಾಗಿ ನಾವು ಯಕ್ಷಗಾನ ಕ್ಷೇತ್ರ ಮತ್ತು ಕಾಲೇಜು ಹಿನ್ನೆಲೆ, ರಾಷ್ಟ್ರೀಯ ಸೇವಾ ಯೋಜನೆ ಹಾಗೆ ಯುವವಾಹಿನಿ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಹೆಚ್ಚು ನಾವು ಆಪ್ತರಾದವರು. ಯಕ್ಷಗಾನದ ಒಂದು ನಂಟು ಏನಂದರೆ ನಮಗೆ ಹೋದ ಊರಲ್ಲಿ ಒಂದು ಪರಿಚಯ ಆಗುವುದಕ್ಕೆ ಪೂರಕವಾಗುತ್ತದೆ. ಹಾಗೆ ನಮ್ಮ ಈ ಕೊಲ್ಯ ಪರಿಸರದಲ್ಲಿ, ಈ ತೊಕ್ಕೊಟ್ಟು ಕೋಟೆಕಾರ ಪರಿಸರದಲ್ಲಿ ಹಲವಾರು ಮಂದಿಗಳು ಯಕ್ಷಗಾನದ ಕಲಾವಿದರ ಆತ್ಮೀಯತೆ ಇದೆ. ಹಾಗೆಯೇ ಕುಸುಮಾಕರರು ಕೂಡ ಆತ್ಮೀಯತೆಯಿಂದ ನಮ್ಮ ಯಕ್ಷಗಾನ ಕಾರ್ಯಕ್ರಮಗಳಿಗೆ ಸದಾ ಬರುತ್ತಾ, ಸ್ಪಂದಿಸುತ್ತಾ, ಪ್ರೋತ್ಸಾಹವನ್ನೆಲ್ಲ ನೀಡುತ್ತಾ ಇದ್ದವರು. ಮತ್ತೊಂದು ವಿಶೇಷ ಏನಂದರೆ ನಮ್ಮನ್ನು ಹಲವು ಕಾರ್ಯಕ್ರಮಗಳಿಗೆ ಅವರು ಸಂಪನ್ಮೂಲ ವ್ಯಕ್ತಿಯಾಗಿ ಕೂಡ ಕರೆದಿದ್ದಾರೆ. ಸಮಾಜಮುಖಿಯಾಗಿ ಸೇವೆ ಸಲ್ಲಿಸುತ್ತಾ ಬಂದ ಸರಳ ವ್ಯಕ್ತಿತ್ವ ಕುಸುಮಾಕರ್ದು. ಅವರು ಎಲ್ಲಿ ಸಿಕ್ಕಿದರೂ ಕೂಡ ಒಂದು ಆತ್ಮೀಯವಾಗಿ ನಮ್ಮನ್ನು ಮಾತನಾಡಿಸುವ ರೀತಿ, ಹಾಗೆ ಅವರ ಚಿಂತನೀಯ ವಿಚಾರಗಳು, ಏನಾದರೂ ಕಲೆಯ ವಿಚಾರವಾಗಲಿ ಅಥವಾ ಸಮಾಜದ ಒಳಿತು ಕೆಡುಕಿನ ಬಗ್ಗೆ ಆಗಲಿ ಉತ್ತಮ ಒಂದು ಚರ್ಚೆ ಮಾಡುವುದಕ್ಕೆ ಅವರು ಮಾತನಾಡ್ತಾರೆ. ಹೀಗೆ ಉತ್ತಮ ಒಂದು ಚಿಂತನೀಯ ಮನೋಧರ್ಮವುಳ್ಳ, ಹಾಗೆಯೇ ಸಮಾಜದಲ್ಲಿ ಒಳ್ಳೆಯದಾಗಬೇಕು ಎನ್ನುವಂಥ ಕಳಕಳಿ ಉಳ್ಳಂಥ ಕುಸುಮಾಕರರು ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲನದ ಮೂಲಕ ಚಾಲನೆಯನ್ನು ನೀಡಿದ್ದಾರೆ. ಇವರಿಗೆ ಜ್ಞಾನಾಮೃತ ಮಂಗಳೂರು ಇದರ ಅಧ್ಯಕ್ಷರಾಗಿರುವಂಥ ಶ್ರೀ ಲಿಂಗಪ್ಪ ಸೇತಾದೇವು ಹಾಗೆ ನಮ್ಮ ಬಳಗದ ಸರ್ವರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಅರ್ಪಿಸ್ತೇನೆ. ಈ ಕಾರ್ಯಕ್ರಮವು ವ್ಯವಸ್ಥಿತವಾಗಿ ನಡೆಯಬೇಕಿದ್ರೆ ನಮಗಿಲ್ಲಿ ವ್ಯವಸ್ಥೆಯನ್ನು ಮಾಡಿರುವಂಥ ಹೊಸಕುರಲ್ ನಿರ್ದೇಶಕರಾಗಿರುವಂಥ ಶ್ರೀ ವಿದ್ಯಾಧರ ಶೆಟ್ಟರು ಕೂಡ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರ ಈ ಕಾರ್ಯ ಸೇವೆ ಮತ್ತು ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗುವುದಕ್ಕಾಗಿ ಕಳೆದ ಹಲವು ದಿನಗಳಿಂದ ಅವರು ಸಲ್ಲಿಸಿದಂಥ ಸೇವೆ ಅದು ಅನನ್ಯವಾದುದು ಮತ್ತು ನಾವಿನ್ನು ಸದಾ ನೆನಪಿಟ್ಟುಕೊಳ್ಬೇಕಾದಂಥ ಸೇವೆಗಳು. ನಮ್ಮ ಜ್ಞಾನಾಮೃತ ಮಂಗಳೂರು ಸ್ಥಾಪನೆ ಆದ್ದರಿಂದ ಇಂದಿನ ತನಕವೂ ಅವರು ಉತ್ಸಾಹದ ಚಿಲುಮೆಯಾಗಿಯೇ ನಮಗೆ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಹಾಗೆಯೇ ಆತ್ಮೀಯರಾದಂಥ ಸುನಿಲ್ ಪಲ್ಲಮಜಲು ಕೂಡ ಜೊತೆಗಿದ್ದಾರೆ. ಸಾಧಾರಣವಾಗಿ 10-12 ವರ್ಷಗಳ ಹಿಂದಿನಿಂದಲೇ ನಮ್ಮದು ಯಕ್ಷಗಾನ ಸೇವೆ ಮತ್ತು ಸಾಹಿತ್ಯಿಕ ಮತ್ತು ಕಾಲೇಜಿನಲ್ಲಿ ಇನ್ನಿತರ ಕೆಲಸ ಕಾರ್ಯಗಳು ಹೀಗೆ ಹಲವು ರೀತಿಯಿಂದ ಅವರು ಸಹಾಯವನ್ನು ನೀಡುತ್ತಾ ಬಂದಿದ್ದಾರೆ. ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಕಾರಣರಾಗಿದ್ದಾರೆ. ಇಂದು ನಿರೂಪಣೆಯನ್ನು ಕೂಡ ಮಾಡಿದ್ದಾರೆ ಶ್ರೀ ಸುನಿಲ್ ಕುಮಾರ್ ಪಲ್ಲಮಜಲು. ಇವರಿಗೂ ಕೂಡ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಕಾವ್ಯ ಕಲರವನ್ನು ನಡೆಸಿಕೊಡುವುದಕ್ಕೆ ಜೊತೆಗಿರುವಂಥ ತೋನ್ಸೆ ಪುಷ್ಕಳ್ ಕುಮಾರ್ ಮತ್ತು ಶಿವಪ್ರಸಾದ್ ಎಡಪದವ್ ಇವರಿಗೂ ಕೂಡ ಈ ಸಂದರ್ಭದಲ್ಲಿ ವಂದನೆಯನ್ನು ಸಲ್ಲಿಸುತ್ತಾ, ಹಾಗೆಯೇ ಈ ತಾಂತ್ರಿಕ ವ್ಯವಸ್ಥೆಯಲ್ಲಿ ನಿರ್ವಹಿಸುತ್ತಿರುವ ಹೊಸಕುರಲ್ ಇದರ ಸಿಬ್ಬಂದಿ ಪ್ರಮುಖರಿಗೆ ಮತ್ತು ವೀಕ್ಷಕರಾಗಿರುವಂಥ ನಿಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಮರ್ಪಿಸ್ತೇನೆ. ವಂದನೆಗಳು. ಆತ್ಮೀಯರೇ, ಇಂದಿನ ಈ ಉದ್ಘಾಟನಾ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ. ಇನ್ನು ಮುಂದಕ್ಕೆ 9ನೆಯ ದಿವಸದ ಇಂದಿನ ಕಾವ್ಯ ಕಲರವ ಕಾರ್ಯಕ್ರಮದಲ್ಲಿ ರಾಷ್ಟ್ರಕವಿ ಕುವೆಂಪು ವಿರಚಿತ ಶ್ರೀ ರಾಮಾಯಣ ದರ್ಶನಂ ಎನ್ನುವಂತಹ ಮಹಾಕಾವ್ಯದಿಂದ ಆಯ್ದ ಪಾದುಕೆ ಎನ್ನುವ ಆಖ್ಯಾನವನ್ನು ನಾವಿವತ್ತು ಪ್ರಸ್ತುತಪಡಿಸುವುದಕ್ಕಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಕವಿ ಸಮನ್ವಯ ಮತ್ತು ಆಶಯ ನುಡಿಗಳನ್ನು ಆಡುವುದಕ್ಕಿದ್ದಾರೆ ಶ್ರೀಯುತ ವಿದ್ಯಾಧರ್ ಶೆಟ್ಟಿ ಇವರು. ಈ ಕಾರ್ಯಕ್ರಮದ ಪರಿಕಲ್ಪನೆ, ನಿರ್ದೇಶನ ಮತ್ತು ಭರತನ ಪಾತ್ರವನ್ನು ನಿರ್ವಹಿಸುವುದಕ್ಕಿದ್ದಾರೆ ಡಾಕ್ಟರ್ ದಿನಕರ್ ಎಸ್ ಪಚ್ಚನಾಡಿ. ರಾಮನ ಪಾತ್ರದಲ್ಲಿ ನಾನು ಸುನಿಲ್ ಪಲ್ಲಮಜಲು. ಈ ಕಾರ್ಯಕ್ರಮದಲ್ಲಿ ಗಾಯನವನ್ನು ನಡೆಸಿಕೊಡುವುದಕ್ಕಿದ್ದಾರೆ ಶ್ರೀಯುತ ತೋನ್ಸೆ ಪುಷ್ಕಳ್ ಕುಮಾರ್ ಮತ್ತು ಶ್ರೀಯುತ ಶಿವಪ್ರಸಾದ್ ಎಡಪದವು ಇವರು.
ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇವೆ. ವಂದನೆಗಳು. ಶ್ರೀರಾಮನ ಲೋಕದಿಂದವತರಿಸಿ ಶ್ರೀರಾಮನ ಲೋಕದಿಂದವತರಿಸಿ ಬಂದು ಈ ಲೋಕ ಸಂಭವೆಯನೆಮ್ಮ ಭೂಜಾತೆಯೋ ಈ ಲೋಕ ಸಂಭವೆಯನೆಮ್ಮ ಭೂಜಾತೆಯೋ ಸೀತೆಯೋ ಅರಿಸುತ್ತಾಕೆಯನೆವದೇ ಸೀತೆಯೋ ವರಿಸುತ್ತಾಕೆಯನೆವದಿ ಮೃಚ್ಛಕ್ತಿಯೋ ಮರ್ದಿಸುತ್ತೆ ಮೃಚ್ಛಕ್ತಿಯೋ ಮರ್ದಿಸುತ್ತೆ ಸಂವರ್ಧಿಸಿರ್ಪವೋ ಚಿಚ್ಚಕ್ತಿಯೋ ಸಂವರ್ಧಿಸಿರ್ಪವೋ ಚಿಚ್ಚಕ್ತಿಯೋ ವೈಕುಂಠಾಧಿಪತಿಯಾದಂತಹ ಮಹಾವಿಷ್ಣುವು ಆ ಲೋಕದಿಂದ ಭೂಮಿಗೆ ಅವತರಿಸಿ ಶ್ರೀರಾಮ ಎನ್ನುವಂತಹ ನಾಮಧೇಯದಿಂದ ಈ ಭೂಮಿಯಲ್ಲಿ ಸಾಮಾನ್ಯ ಮಾನವರಂತೆ ನಡೆದು ನುಡಿದು ತನ್ನ ದೈವತ್ವವನ್ನು ತೋರಿಸಿದಂತಹ ಅಪೂರ್ವವಾದಂತಹ ವ್ಯಕ್ತಿತ್ವ. ಆ ಲೋಕದಿಂದ ಅವತರಿಸಿದಂತಹ ಶ್ರೀರಾಮ ಇಲ್ಲಿ ಭೂಜಾತಿ ಅಂದರೆ ಭೂ ಸಂಭವೆಯಾದಂತಹ ಸೀತೆಯನ್ನು ವರಿಸುವ ಮೂಲಕವಾಗಿ ಅವಳ ಕಾರಣದಿಂದ ಭೂಮಿಗೆ ಭಾರವಾಗಿದ್ದಂತಹ ದುಷ್ಟ ರಕ್ಕಸರನ್ನು ಕೊಂದು ಭೂಮಿಯ ಆ ಒಂದು ಭಾರವನ್ನು ಕಳೆದು ಅಧರ್ಮವನ್ನು ನಶಿಸಿ ಧರ್ಮವನ್ನು ಉದ್ಧರಿಸಿದಂತಹ ಕಾರ್ಯವನ್ನು ಮಾಡುತ್ತಾನೆ. ಹೀಗೆ ಮಾಡುವ ಮೂಲಕವಾಗಿ ಎಲ್ಲರ ಮನೋಶಕ್ತಿಯನ್ನು ರಾಮ ಬೆಳಗುತ್ತಾನೆ, ಮನೋಶಕ್ತಿಯನ್ನು ಹೆಚ್ಚಿಸುತ್ತಾನೆ. ಅಂತಹ ಶ್ರೀರಾಮಚಂದ್ರನಿಗೆ ನಮನಗಳು ಎನ್ನುವ ಮೂಲಕವಾಗಿ ರಾಮಾಯಣ ದರ್ಶನ ಈ ಮಹಾಕಾವ್ಯವನ್ನು ರಾಷ್ಟ್ರಕವಿ ಕುವೆಂಪುರವರು ಆರಂಭಿಸುತ್ತಾರೆ. ರಾಷ್ಟ್ರಕವಿ ಕುವೆಂಪು ಹೆಸರೇ ಹೇಳುವ ಹಾಗೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರ ಹೆಸರು. ಕುಪ್ಪಳ್ಳಿ ಎನ್ನುವುದು ಅವರ ಹುಟ್ಟಿದ ಊರು. 1904ರಲ್ಲಿ ಜನಿಸಿದಂತಹ ಕುವೆಂಪುರವರು ಮೈಸೂರಿನಲ್ಲಿ MA ವ್ಯಾಸಂಗವನ್ನು ಮಾಡಿ ಅಲ್ಲಿ ವೃತ್ತಿ ಸೇವೆಯನ್ನು ಆರಂಭಿಸಿ ಮೈಸೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿಯೂ ಆಯ್ಕೆಗೊಳ್ಳುತ್ತಾರೆ. ಇಂತಹ ಸಂದರ್ಭದಲ್ಲಿ ಮಾನಸ ಗಂಗೋತ್ರಿ ಎನ್ನುವ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಆ ಮೂಲಕವಾಗಿ ಕನ್ನಡದ ಅಧ್ಯಯನಕ್ಕೆ ವಿಶೇಷ ಒತ್ತು ಕೊಡುತ್ತಾರೆ. ಎಳವೆಯಿಂದಲೇ ಕಿಶೋರ ಚಂದ್ರವಾಣಿ ಎನ್ನುವಂತಹ ನಾಮದಿಂದ ಕತೆ ಕವನಗಳನ್ನು ಬರೆಯಲು ಆರಂಭಿಸಿದಂತಹ ಕುವೆಂಪುರವರು ಆ ನಂತರ ಬರೆಯದ ಪ್ರಾಕಾರಗಳಿಲ್ಲ. ಕತೆ, ಕವನ, ನಾಟಕ, ಕಾದಂಬರಿ, ವಿಮರ್ಶೆ, ಆತ್ಮಚರಿತ್ರೆ ಹೀಗೆ ಎಲ್ಲ ತರಹದ ಸಾಹಿತ್ಯ ಕೃತಿಗಳಲ್ಲಿ ಕೈಯಾಡಿಸಿದವರು. ಅವರ ಶ್ರೇಷ್ಠ ಕೃತಿಯೇ ರಾಮಾಯಣ ದರ್ಶನಂ. ಈ ರಾಮಾಯಣ ದರ್ಶನಂಗೆ ಅವರಿಗೆ ಭಾರತ ಸರ್ಕಾರದ ಜ್ಞಾನಪೀಠ ಪ್ರಶಸ್ತಿಯೂ ಲಭ್ಯವಾಗಿದೆ. ಹಾಗೆಯೇ ಕರ್ನಾಟಕ ಸರ್ಕಾರದಿಂದ ಅವರಿಗೆ ರಾಷ್ಟ್ರಕವಿ ಮತ್ತು ಕರ್ನಾಟಕ ರತ್ನ ಪ್ರಶಸ್ತಿಯೂ ನೀಡಲ್ಪಟ್ಟಿದೆ. ಭಾರತ ಸರ್ಕಾರ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಅದೇ ರೀತಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಕಾಡೆಮಿಯ ಪ್ರಶಸ್ತಿಗಳು ಅವರಿಗೆ ಸಂದಿವೆ. ಹೀಗೆ ಅನೇಕ ಪ್ರಶಸ್ತಿಗಳನ್ನು ಪಡೆದುಕೊಂಡಂತಹ ಕುವೆಂಪುರವರು ವಿಶ್ವಮಾನವರಾಗಿಯೂ ತಮ್ಮನ್ನು ಗುರುತಿಸಿಕೊಳ್ಳುತ್ತಾರೆ. ಅವರ ರಾಮಾಯಣ ದರ್ಶನಂ ಕಾವ್ಯದ ಆಯ್ದ ಭಾಗ ಇವತ್ತು ಪಾದುಕೆ ಎನ್ನುವಂತಹ ಆಖ್ಯಾನ ನಮ್ಮ ಕಥಾ ಪ್ರಸಂಗವಾಗಿದೆ. ಈಗ ಕಥಾ ಪ್ರಸಂಗಕ್ಕೆ ಪ್ರವೇಶಿಸೋಣ. ತಾಳ್ಮೆ ಹೊಸ ತಾಳ್ಮೆ, ತಾಳ್ಮೆ ಹೊಸ ತಾಳ್ಮೆ, ತುಡುಕದೆ ಭರತ ದೇವಂ, ತುಡುಕದೆ ಭರತ ದೇವಂ, ಪ್ರಾಜ್ಞನವನಿಪತಿ ಮರೆಯದಿಲ್ ಪ್ರಜೆಗಳಾಮೆಂಬುದೋ, ಮರೆಯದಿಲ್ ಪ್ರಜೆಗಳಾಮೆಂಬುದೋ ನೆನೆ
ಹಿಂಸೆ ಸಲ್ಲಲೈ ನನ್ನಿಗಾಗಿಯೇ ನೆಲದ ನಿತ್ಯಮಗೆ ನನ್ನಿಗಾಗಿಯೇ ನೆಲದ ನಿತ್ಯಮಗೆ ಭರತನಂ ಕೊಂದರ ಅಪವಾದವಲ್ಲದೆ ಬೇರೆ ಫಲವುಂಟೆ ಭರತನಂ ಕೊಂದರ ಅಪವಾದವಲ್ಲದೆ ಬೇರೆ ಫಲವುಂಟೆ ನಿನ್ನವಾಳನ ಗಾತನು ಪ್ರಿಯವು ನಿನ್ನವಾಳನ ಗಾತನು ಪ್ರಿಯವು ತಾಳ್ಮೆ ವರ್ಷ ತಾಳ್ಮೆ ತಾಳ್ಮೆ. ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರಮನಿಗೆ ಪಟ್ಟಾಭಿಷೇಕದ ಆ ಒಂದು ನಿಯೋಜನೆಯಾಗಿರುವಂತಹ ಸಂದರ್ಭ, ಇದುವೇ ಸಂದರ್ಭವನ್ನು ಉಪಯೋಗಿಸಿ ಮಾತೆ ಕೈಕೇಯಿ ದೇವಿ ಹಿಂದೆ ತಾನು ಮಾಡಿದ ಸಹಾಯಕ್ಕಾಗಿ ಪಡೆದಂತಹ 2 ವರಗಳನ್ನು ದಶರಥ ಮಹಾರಾಜನಿಂದ ಪಡೆದುಕೊಳ್ಳುತ್ತಾಳೆ. ಆ ವರದ ಪ್ರಕಾರವಾಗಿ ಶ್ರೀರಾಮನಿಗೆ 14 ವರ್ಷ ವನವಾಸ, ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ಎನ್ನುವುದು ಅವಳ ಇಚ್ಛೆಯಾಗಿತ್ತು. ಈ ರೀತಿಯಾಗಿ ತಾಯಿಗೆ ತಂದೆ ಕೊಟ್ಟ ವರ ಹುಸಿಯಾಗಬಾರದು, ತಂದೆಯ ಮಾತು ಹುಸಿಯಾಗಬಾರದು ಎನ್ನುವ ಕಾರಣಕ್ಕಾಗಿ ರಾಮಚಂದ್ರನು ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ಕಾಡಿಗೆ ಹೊರಟು ನಿಲ್ತಾನೆ. ಸರ್ವಸ್ವವನ್ನು ತ್ಯಜಿಸಿ ಕಾಡಿಗೆ ಹೊರಟು ನಿಂತಹ ರಾಮಚಂದ್ರನನ್ನು ಆತನ ಮಡದಿಯಾದಂತಹ ಸೀತೆ ಅನುಸರಿಸುತ್ತಾಳೆ. ಜೊತೆಗೆ ಲಕ್ಷ್ಮಣನು ಅನುಸರಿಸಿ ನಿಲ್ತಾನೆ. ಹೀಗೆ ಕಾಡಿಗೆ ಬಂದಂತಹ ರಾಮ ಕಾಡಿನಲ್ಲಿ ಇರುವಂತಹ ಸಂದರ್ಭದಲ್ಲಿ ಅಲ್ಲಿಗೆ ಭರತನ ಆಗಮನವಾಗುತ್ತದೆ. ಈ ಭರತನ ಆಗಮನದ ಕಾರಣ ಏನು ಎನ್ನುವುದನ್ನು ತಿಳಿಯದಂತಹ ಲಕ್ಷ್ಮಣ ನಮ್ಮನ್ನು ನಾಡಿನಲ್ಲಿಯೂ ಸುಖದಲ್ಲಿ ಇರಲು ಭರತ ಬಿಡಲಿಲ್ಲ. ಈಗ ಕಾಡಿನಲ್ಲಿಯೂ ತಮಗೆ ಉಪಟಳವನ್ನು ಕೊಡಲು, ತಮ್ಮನ್ನು ಮುಗಿಸಲು ಭರತ ಸೇನೆಯ ಸಮೇತ ಬರ್ತಾ ಇದ್ದಾನೆ ಎಂದು ಭಾವಿಸಿ ಆ ಬರುವಂತಹ ಭರತನನ್ನು ಕಟ್ಟಿ ಹಾಕಲು ಕೆಡಹಲು ಮುಂದಾಗುತ್ತಾನೆ. ಇಂತಹ ಸಂದರ್ಭದಲ್ಲಿ ಕೋಪೋದ್ರಿಕ್ತನಾಗಿರುವಂತಹ ಲಕ್ಷ್ಮಣನಿಗೆ ರಾಮನು ಬುದ್ಧಿ ಹೇಳುವಂತಹ ಮಾತುಗಳೇ ವತ್ಸ ಸಮಾಧಾನದಿಂದಿರು, ಸಮಾಧಾನಪಡಿಸು, ಯಾವುದಕ್ಕೂ ಅವಸರ ಸಲ್ಲದು. ಎಷ್ಟಾದರೂ ಭರತ ಈಗ ಅಯೋಧ್ಯೆಯ ಅಧಿಪತಿ, ಚಕ್ರವರ್ತಿಯ ಸ್ಥಾನದಲ್ಲಿರುವವನು. ನಾವೆಲ್ಲರೂ ಅವನಿಗೆ ಪ್ರಜೆಗಳಿಗೆ ಸಮ. ಅಂತಹ ಚಕ್ರವರ್ತಿಯ ಸ್ಥಾನದಲ್ಲಿರುವಂತಹ ಭರತ ಯಾಕಾಗಿ ಬರ್ತಾ ಇದ್ದಾನೆ ಎಂದು ಯಾರಿಗೂ ತಿಳಿದಿಲ್ಲ. ಅದಲ್ಲದೆ ಪ್ರೀತಿಯಿಂದ ನಾವೇ ನಮ್ಮ ಭೂಮಿಯನ್ನು ಅವನಿಗೆ ಕೊಟ್ಟವರು. ಇಂತಹ ಸಂದರ್ಭದಲ್ಲಿ ಭರತನು ದುರುದ್ದೇಶವಂತೂ ಖಂಡಿತವಾಗಿಯೂ ಇರಲಿಕ್ಕಿಲ್ಲ ಅವನ ಆಗಮನದಲ್ಲಿ. ಹಾಗಾಗಿ ಅವನ ಆಗಮನದ ಕಾರಣವನ್ನು ನಾವು ತಿಳಿಯಬೇಕಾಗಿದೆ. ಎಷ್ಟಾದರೂ ನಿನ್ನಷ್ಟೇ ನನಗೂ ಅವನೂ ಪ್ರಿಯನಲ್ಲವೇ ಎಂದು ಲಕ್ಷ್ಮಣನನ್ನು ಸಮಾಧಾನಿಸುತ್ತಾ ಭರತನ ಆಗಮನದ ನಿರೀಕ್ಷೆಯಲ್ಲಿರುವಂತಹ ಸಂದರ್ಭ ಕತೆ ಮುಂದುವರಿಯುತ್ತದೆ. ದೇವರಾಮಚಂದ್ರಂ ಅಲ್ಲಿ ಕಾಣಿರೇ ದೇವಿ ಸೀತಾಮಾತೆ, ಅದೋ ಅಲ್ಲೇ ದೇವ ಸೌಮಿತ್ರಿ. ದೇವರಾಮಚಂದ್ರಂ ಅಲ್ಲಿ ಕಾಣಿರೇ ದೇವಿ ಸೀತಾಮಾತೆ, ಅದೋ ಅಲ್ಲೇ ದೇವ ಸೌಮಿತ್ರಿ. ಕಂಡನು ನೋಡಿದನು ನುಗ್ಗಿ ಮುಂದೋಡಿದನು. ಭರತನು ಉನ್ಮಾದವೇದನು, ಬೆಟ್ಟ ತಲೆ ಕೆಳಗಾಗನು ಉರುಳುವಂತೆ ಓಲದರ ತುಂಗ ಶೃಂಗಕ್ಕೆ. ಅಣ್ಣಯ್ಯ ಓ ಎಂದೊಂದೇ ಸೊಲ್ಲ ಹೊರದಡಿಯನೆಯ್ದವ, ಮುನ್ನಮೇ ಸಡಿದು ದೊಪ್ಪನೆ ಕೆಡೆದ ನಿಳೆಗೆ. ಕಂಡನು ನೋಡಿದನು ಆ
ಕಾಣಿದೆ. ರಾಮಚಂದ್ರಮನ ದಿವ್ಯಮೂರ್ತಿಯನ್ನು ಕಂಡಾಗ ಅತೀವವಾದಂತಹ ಆನಂದವೇ ಆಗುತ್ತಾ ಇದೆ. ಅಯೋಧ್ಯೆಯಿಂದ ನಾವೆಲ್ಲರೂ ಶ್ರೀರಾಮಚಂದ್ರಮನನ್ನು ಕಾಣುವುದಕ್ಕಾಗಿ ಬಂದವರು. ಭರತ ಈ ಚಿತ್ರಕೂಟದ ಪರಿಸರದಲ್ಲಿ ರಾಮಮೂರ್ತಿಯನ್ನು ಕಂಡೆವಲ್ಲ, ಅಷ್ಟು ಮಾತ್ರವಲ್ಲ, ಪಕ್ಕದಲ್ಲಿ ಇರುವಾಗೆ ಸೀತಾಮಾತೆ ಅಲ್ಲವೇ? ಓ, ಅಲ್ಲಿಯೇ ಲಕ್ಷ್ಮಣ ದೇವನು ಇದ್ದಾನೆ. ಹಾಗಾಗಿ ಇನ್ನು ಹೊತ್ತು ಕಳೆಯುವುದಲ್ಲ, ಅಣ್ಣನ ಬಳಿಗೆ ಸಾಗಬೇಕಾಗಿದೆ. ಹಾಗಾಗಿ ಬನ್ನಿ ಬನ್ನಿ, ನೀವೆಲ್ಲರೂ ನನ್ನ ಜೊತೆಗೆ ಬನ್ನಿ ಬನ್ನಿ, ವೇಗವಾಗಿ ಹೋಗೋಣ, ಉನ್ಮತ್ತತೆಯಿಂದ ಸಾಗೋಣ. ಮನಸ್ಸು ಹಸನಾಗಿ ಉಲ್ಲಾಸ ಭರಿತರಾಗಿ ಆದಷ್ಟು ಬೇಗ ಶ್ರೀರಾಮಚಂದ್ರಮನನ್ನು ಕಾಣೋಣ, ಮಾತಾಡೋಣ. ನಮ್ಮ ಉದ್ದೇಶವೇನಿದೆಯೋ ಅದನ್ನೆಲ್ಲ ಈಡೇರಿಸೋಣ. ಓ ಅಣ್ಣಯ್ಯ ಅಣ್ಣಯ್ಯ, ಭರತ ಬಂದ ಭರತ ಬಂದ ಭರತ ಬಂದ. ತಮ್ಮ ಭರತ, ಏನಪ್ಪ? ರಾಮಚಂದ್ರಂ ಕೂಡೆ ಬಿಡದೋಡಿ ಬಂದು ಪಿಡಿದೆತ್ತಿದಂ. ರಾಮಚಂದ್ರಂ ಕೂಡೆ ಬಿಡದೋಡಿ ಬಂದು ಪಿಡಿದೆತ್ತಿದಂ. ಸುಯ್ಯದ್ದೆಗೆ ತಮ್ಮ ನಂಬಿಗಿಡಪ್ಪುದೊತ್ತಿದಂ. ತಮ್ಮ ನಂಬಿಗಿಡಪ್ಪು ತೊತ್ತಿದಂ. ಮಂಡೆಯ ಮುಂಡಾಡಿ ಪಡೆಗೆ ಮುತ್ತೊತ್ತಿದನ್. ಗದ್ಗರಿಸಿ ಉಬ್ಬಳಿಸಿದ ನೆಲ್ಕೆ ಮುಂಡಾಡಿ ಪಡೆಗೆ ಮುತ್ತೊತ್ತಿದನ್. ಗದ್ಗರಿಸಿ ಗುಬ್ಬಳಿಸಿದ ನೆಲ್ಕೆ ನುಡಿಸಿದನ್. ತಮ್ಮ ಭರತ, ಅಣ್ಣ ಏನಿದೆ? ಅದು ಪರಿವಾರದವರೆಲ್ಲ ಅಲ್ಲಿಂದ ಬರಬೇಕಷ್ಟೇ. ಆದರೆ ನೀನೊಬ್ಬನೇ ಓಡಿಕೊಂಡು ಹೊರಡಿಕೊಂಡು ಬಂದವನು. ಹೀಗೆ ಶಿಖರವೇ ಉರುಳಿ ಬಿದ್ದಾಗೆ ನಾನು ಬಿದ್ದೆ ಅಣ್ಣ. ಅಷ್ಟು ಮಾತ್ರವಲ್ಲ, ಬೇರು ಕಿತ್ತು ಮರವು ಮಗುಚಿ ಬಿದ್ದಾಗೆ ಬಿದ್ದೆ. ಹಾಗಾಗಿ ಉರುಳುತ್ತಾ ಹೀಗಾದೆ ನಿನ್ನ ಬಳಿಗೆ ಬಂದೆ. ನಿಟ್ಟುಸಿರು ಬಿಡುತ್ತಿರುವ ನಿನ್ನ ಎದೆಯನ್ನು ಇದು ಎತ್ತಿ ಅಪ್ಪಿಕೊಂಡಿದ್ದೇನೆ. ನಿನ್ನ ಹಣೆಯನ್ನು ಮುಂಡಾಡಿದ್ದೇನೆ. ಗಾಳಿಯನ್ನು ಬೀಸುತ್ತಾ ಇದ್ದೇನೆ. ಸಾವರಿಸಿಕೊಂಡಯ್ಯ. ಒಬ್ಬನೇ ಅಲ್ಲ, ಅಯೋಧ್ಯೆಯ ಪರಿವಾರವನ್ನೆಲ್ಲ ಒಟ್ಟು ಸೇರಿಸಿಕೊಂಡು ಬರ್ತಾ ಇದ್ದೇನೆ. ಯಾಕೆ? ಏನಾಯಿತು? ಗದ್ಗದಿಸುತ್ತಾ ಹಕ್ಕಿಯಂತೆ ಗುಬ್ಬಳಿಸುತ್ತಾ ಇದೆಯಲ್ಲ, ಏನಾಯಿತು? ಇಷ್ಟೆಲ್ಲ ಅವಸರದಿಂದ ಇವರನ್ನೆಲ್ಲ ಒಗ್ಗೂಡಿಸಿಕೊಂಡು ಬರಬೇಕಾದ್ರೆ ಆತಂಕದಿಂದ ಬಂದ ಹಾಗಿದೆಯಲ್ಲ, ಏನಿದವರ ಜೊತೆ ನೋಡೋಣ, ನೋಡು ಈ ಸ್ಥಿತಿಯನ್ನು. ಏನಿದೆ ನವರಜನೆ, ಏನಿದೆ ನವರಜನೆ. ತಂದೆಗ ಸುಖವೇ, ನೆಲಕ್ಕೆ ಕಂಟಕವೇ, ನೆಮ್ಮದಿಯ ಕೇಡೆ ತಾಯಂದಿರಿಗೆ. ಬಾಧೆಯೇನಾದುದೇ ನಮ್ಮ ಕೋಸಲ ಜನಕ್ಕೆ, ಬಾಧೆಯೇನಾದುದೇ ನಿಮ್ಮ ಕೋಸಲ ಜನಕ್ಕೆ. ಚೀರವಸನವಿದೇಕೆ, ಜಟಯೇಕೆ, ಮುಖಬೇಕೆ ಕಳೆಗುಂದಿಹುದು. ಮುಖವೇಕೆ ಕಳೆಗುಂದಿಹುದು. ಮಲಿನಮಯ ಕೃಷತೆ ಏಕೀಮೆಗೆ, ಮಲಿನಮಯ ಕೃಷತೆ ಏಕೀಮೆಗೆ. ಅಯ್ಯೋ ಈ ದುರ್ದರ್ಶ, ಅಯ್ಯೋ ಈ ದುರ್ದರ್ಶ. ಸಂಕಟಾಕೃತಿ ಏಕೆ ನಿನಗೇಕೆ, ಏಕೆ ಹೇಳಯ್ಯ. ಸಂಕಟಾಕೃತಿ ಏಕೆ ನಿನಗೇಕೆ ಹೇಳಯ್ಯ. ಭರತ, ಅಗ್ರಜ, ಕಣ್ಣೀರ ಧಾರೆ ಸುರಿಯುತ್ತಾ ಇದೆ. ಎಲ್ಲರ ಮುಖದಲ್ಲೂ ಆತಂಕವಿದೆ. ಯಾಕಪ್ಪ? ಏನಾಯಿತು? ಕಷ್ಟ ಒದಗಿದೆ. ತಂದೆಯ ಮಾತನ್ನು ನಡೆಸಿಕೊಳ್ಳುವುದಕ್ಕಾಗಿ ಕಾಡಹಾದಿಯನ್ನು ಹಿಡಿದವನು ನಾನು. ನೀನು ಓಡೋಡಿ ಬಂದದ್ದು ನೋಡಿದ್ರೆ ಒಂದಷ್ಟು ಪ್ರಶ್ನೆಗಳು ನನ್ನೊಳಗೆ ಮೂಡುತ್ತಾ ಇವೆ. ಹೇಳಲ್ಲ. ಅರಮನೆಯನ್ನು ಬಿಟ್ಟು ಕಾಡಿಗೆ ಸೇರಿದ ಕಾರಣದಿಂದಲಾಗಿ ತಂದೆಗೆ ಏನಾದರೂ ಅಸುಖವಾಯಿತೆ? ಆರೋಗ್ಯದಲ್ಲಿ ಏನಾದರೂ ಕೇಡಾಯಿತೆ? ಹೇಗೆ ತಂದೆ ಕ್ಷೇಮದಲ್ಲಿದ್ದಾರೆ?
ಅಥವಾ ನಮ್ಮ ಅಯೋಧ್ಯೆಯ ಮಣ್ಣಿಗೇನಾದರೂ ಕಂಟಕ ಒದಗಿದೆ, ಹಾ ಶತ್ರುಗಳ ದಾಳಿಯಾಗಿದೆ, ಆಡಳಿತದಲ್ಲಿ ಏನಾದರೂ ಒಂದೊದಗಿದೆ, ನಿನ್ನ ಜೊತೆಗೆ ತಾಯಂದಿರೂ ಇದ್ದಾರೆ, ಅವರ ನೆಮ್ಮದಿಗೆ ಏನಾದರೂ ಕಂಟಕ ಒದಗಿದೆ ಭರತ, ನೆಮ್ಮದಿಯನ್ನು ಕಳೆದುಕೊಂಡು ಕಷ್ಟಕ್ಕೀಡಾಗಿ ಅವರನ್ನೆಲ್ಲ ಒಗ್ಗೂಡಿಸಿಕೊಂಡು ಇತ್ತ ಕಡೆ ಕರೆದುಕೊಂಡು ಬಂದೆಯ, ಅಥವಾ ನಮ್ಮ ಕೋಸಲದ ಜನರಿಗೇನಾದರೂ ಬಾಧೆ ಉಂಟಾಗಿದೆ, ಆಡಳಿತದಲ್ಲಿ ಅತೃಪ್ತಿಯನ್ನು ಕಂಡರೆ, ಅಥವಾ ನೆಮ್ಮದಿಯ ಜೀವನಕ್ಕೆ ಏನಾದರೂ ಕಂಟಕ ಒದಗಿ ಬಂದಿದೆ, ಅಷ್ಟು ಮಾತ್ರವಲ್ಲ, ನಿನ್ನನ್ನು ಕಂಡಾಗ ಒಂದಷ್ಟು ಪ್ರಶ್ನೆಗಳು ಕಾಣಿಸುತ್ತಾ ಇದೆ. ಬರಿಯ ಆತಂಕವಷ್ಟೇ ನಿನ್ನ ಮುಖದಲ್ಲಿ ಇರುವುದಲ್ಲವಲ್ಲ, ನಾರುಮಡಿಯನ್ನು ಮುಟ್ಟಿದ್ದೀಯ, ಅರಮನೆಯ ಸುಖದ ಸುಪ್ಪತ್ತಿಗೆಯಲ್ಲಿ ಬಾಳಿದಂತಹ ನೀನು ವೈಭವೋಪೇತವಾದಂತಹ ವಸ್ತ್ರಾಭರಣಗಳನ್ನು ಧರಿಸುವವ ನೀನು, ಯಾಕಪ್ಪ ಈ ನಾರುಮಡಿಯನ್ನು ಧರಿಸಿಕೊಂಡಿದ್ದೀಯ? ಅದಲ್ಲದೆ ಶಿರದಲ್ಲಿ ಜಟೆಯನ್ನು ಬೆಳೆದಿದ್ದೀಯ, ಯಾಕೆ ಜಟಾವಲ್ಕಲಧಾರಿಯಾಗಿ ಈ ಕಡೆಗೆ ಬಂದೆ? ಮುಖ ಕಳೆ ಬಂದಿದೆ, ಕಾಂತಿಹೀನವಾಗಿದೆ, ದೇಹ ಸೊರಗಿ ಹೋಗಿದೆ, ಯಾಕಪ್ಪ? ಏನಾಯಿತು? ಮಾನಸಿಕವಾಗಿ ಏನಾದರೂ ವ್ಯಥೆಯನ್ನು ಅನುಭವಿಸುತ್ತಾ ಇದ್ದೀಯ? ದೈಹಿಕವಾಗಿ ಕೃಶವಾಗಿದ್ದೀಯ? ಏನಾಯಿತು? ಯಾಕೆ ಇತ್ತ ಕಡೆ ಬಂದಿದ್ದೀಯಾ? ನನ್ನಲ್ಲಿ ಹೇಳಬಾರದು. ಸೋದರನಲ್ವೇ ನೀನು? ಸೋದರನೇ, ನನ್ನು ಸಿರಸೋದರನೇ, ನನ್ನ ಉಸಿರ ಸೋದರನು ನೀನು. ಕುದಿದಪ್ಪಿದಣ್ಣನ ತೋಳಲ್ಕೆ ತಾಯ ಮಡಿಲಾದುದಿನೆ ಭರತೋ ಗೋಗು ಆಗೆ ತಾಯ ಮಡಿಲಾದುದಿನೆ ಭರತೋ ಗೋ ಬಳದ ಶಿಶುನೋ ಮರಿತೋ ಗೋ ನೆಮ್ಮದಿಯ ನರಿತು ಮುಗ್ಧ ನಿದ್ರಾ ಮುದ್ರೆಯಪ್ಪಂತೆ ಬಳದ ಶಿಶುನೋ ಮರೆದು ನೆಮ್ಮದಿಯ ನರಿತು ಮುಗ್ಧ ನಿದ್ರಾ ಮುದ್ರೆಯಪ್ಪಂತೆ ಜನಕಜಾರಮಣ ಧೀರೋದಾತ್ತ ವಕ್ಷವಾದಿಯ ನೀಲನಾಭೆಯೊಳ್ತೇಲಿದನು ನೀಲನಾಭೆಯೊಳ್ತೇಲಿದನು ಶಾಂತಿಯ ತುರಿಯಗೆ ಹೋ ಸೋದರನೇ, ನನ್ನುಸಿರ ಸೋದರನೇ, ಸೋದರನೇ, ಅವರ ಜನಿ ನನ್ನುಸಿರ ಸೋದರನು ನೀನು. ಉಸಿರು ಉಸಿರಿನಲ್ಲೂ ರಾಮ 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 ಎನ್ನುವ ಅಭಿಧೇಯವನ್ನೇ ಜಪಿಸುತ್ತಾ ಅಣ್ಣ ಅಣ್ಣ ಎಂದು ತೊದಲು ನುಡಿಗಳ ನಾಡುತ್ತಲೇ ಬೆಳೆದ ಭರತನ ನಲ್ಲುವೆ. ಅಣ್ಣ, ತಮ್ಮ ಅಯೋಧ್ಯೆಯಲ್ಲಿ ನಾವು ನಾಲ್ವರು ಸಂಸಾರದಲ್ಲಿ ಅನುರಕ್ತರಾಗಿ ಸಂಸಾರದ ಸಾರವತ್ತತೆ ಏನು ಎನ್ನುವುದನ್ನು ತಿಳಿದವರು. ರಾಜ ಮನೆತನದಲ್ಲಿ ಹುಟ್ಟಿದಂತಹ ನಾವು ರಾಜ ಮನೆತನಕ್ಕೆ ತಕ್ಕಂತೆಯೇ ಬೆಳೆದವರು. ಅದರ ಜೊತೆಗೆ ನಮ್ಮ ಬಾಂಧವ್ಯದ ಪ್ರೀತಿಯನ್ನು ಕೂಡ ಬೆಸೆದು ಒಬ್ಬರನ್ನೊಬ್ಬರು ಅಗಲದಂತಹ ರೀತಿಯಲ್ಲಿ ನಾವು ಅನ್ಯೋನ್ಯತೆಯಿಂದ ಬಾಳಿದವರಲ್ಲವೇ. ತಂದೆಯ ಪ್ರೀತಿ, ತಾಯಂದಿರ ಪ್ರೀತಿ, ಅದರ ಜೊತೆಗೆ ಸಹೋದರ ಪ್ರೀತಿಯಲ್ಲಿ ಅಂತಹ ಆತ್ಮೀಯವಾದಂತಹ ಬಾಂಧವ್ಯವನ್ನೇ ಪಡೆದವನು ನಾನು ಭರತ. ಆ ಕಾಲಕ್ಕೆ ನಾನು ಧನ್ಯನಾಗಿದ್ದೇನೆ. ಆದರೆ ಈ ಕಾಲಕ್ಕೆ ನಾನು ಧನ್ಯನಾಗಿದ್ದೇನೆ ಎಂದು ಹೇಳುತ್ತಾ ಇಲ್ಲ. ಆದರೆ ಅಣ್ಣ, ಉರುಳಿ ಬಿದ್ದಂತ ನನ್ನನ್ನು ಎತ್ತಿ ನೀನು ಆಲಂಕಿಸಿದಾಗ, ನಿನ್ನ ನೀಲ ತೋಳಾಸರೆಯು ನನಗೆ ಸಿಕ್ಕಿದಾಗ ಮನಸ್ಸು ಪ್ರಶಾಂತವಾಯಿತು.
ನಿನ್ನ ವಕ್ಷವಾರ್ಧಿಯಲ್ಲಿ ನಾನು ತೇಲಿದೆ ಅಣ್ಣ, ತೇಲಿದೆ. ನೀಲವಾದಂತಹ ಸಮುದ್ರವು ಹೇಗೆ ಪ್ರಶಾಂತವಾಗುತ್ತದೋ ಆ ನೀಲವಾದಂತಹ ಸಮುದ್ರದಲ್ಲಿ ತೇಲಿದಂತೆ ನಾನು ನಿನ್ನ ವಕ್ಷವಾರ್ಧಿಯಲ್ಲಿ ತೇಲಿದೆ. ನನ್ನ ಮಾನಸಿಕ ವೇದನೆಯ ಉನ್ಮತ್ತತೆಯ ನೋವು ಎಲ್ಲವೂ ಒಂದು ಕಾಲಕ್ಕೆ ಶಮನವಾಯಿತು. ಅಣ್ಣ, ಪ್ರಶ್ನೆಯ ಸುರಿಮಳೆಯಲ್ಲಿ ಸುರಿಸಿದೆಯಲ್ಲ ನೀನು. ನಿನ್ನ ಪ್ರಶ್ನೆಗಳಿಗೆ ನಾನು ಉತ್ತರಿಸಬಲ್ಲೆನೆ. ಉತ್ತರಿಸುವಷ್ಟು ಶಕ್ತಿ ನನ್ನ ದೇಹದಲ್ಲಿದೆ. ಅಂತಹ ನೋವಿನ ಯಾತನೆಯ ಆ ಸುಳಿಯಲ್ಲಿ ಸಿಲುಕಿ ಸಿಲುಕಿ ನಾನಿತ್ತ ಬಂದವನಿದ್ದೇನೆ. ವನವಾಸದ ನಿಮಿತ್ತ ನೀನಿತ್ತ ಬಂದದ್ದು ತಂದೆಯ ಮಾತನ್ನು ಈಡೇರಿಸುವುದಕ್ಕಾಗಿ ತಾನೆ. ನೀನೇ ಜಟಾಧಾರಿಯಾಗಿದ್ದಿ, ನೀನೇ ನಾರುಡೆಯ ಧಾರಣೆ ಮಾಡಿರಬೇಕು. ಹಾಗಿರುವಾಗ ಹಿರಿಯವನಾಗಿರುವಾಗ ನೀನೇ ಹೀಗೆ ಸರಳ ಉಡುಗೆ ತೊಡುಗೆಗಳಿಂದ ಇದ್ದಿ ಎಂದಾದ ಮೇಲೆ ಮತ್ತೆ ನನಗೆ ಆ ಶ್ರೀಮಂತಿಗೆ ಉಡುಗೆ ತೊಡುಗೆಗಳು ಶೃಂಗಾರಗಳು ಯಾಕಣ್ಣ? ನೀನೇ ಕಾಡಾಡಿಯಾದ ಮೇಲೆ ಮತ್ತೆ ನಾನು ನಾಡಾಡಿಯಾಗಿ ಯಾವ ಸುಖವನ್ನು ಅನುಭವಿಸಲಿ? ಅದಕ್ಕಿಂತ ನಿನ್ನಂತೆ ನಾನಿರುವುದೇ ಲೇಸಲ್ಲವೇ? ಹಾಗಾಗಿ ಈ ಸರಳತೆಯಿಂದ ಇತ್ತ ಬಂದವನಿದ್ದೇನೆ. ತಂದೆಯ ಸುಖದ ಬಗ್ಗೆ ಕೇಳುತ್ತಾ ಇದ್ದೀನಿ. ತಂದೆಗೆ ಸುಖವೇ ಎನ್ನುವಂತಹ ಜಿಜ್ಞಾಸೆ ನಿನ್ನದು. ಹೌದು, ಶ್ರೀರಾಮನಿಲ್ಲದೆ ತಂದೆಯವರು ಸುಖದಲ್ಲಿ ಇರುವುದಾದರೂ ಹೇಗೆ ಎನ್ನುವುದನ್ನು ಊಹಿಸುವಂತಹ ಶಕ್ತಿ ನಿನಗಿದೆ. ತಂದೆಯವರ ಸ್ಥಿತಿ ಏನಿತ್ತು ಕೇಳಲು ಮನಸ್ಸಿನಲ್ಲಿ ತಿಳಿದ ವಿಚಾರ ಒಡಲಾಳದಿಂದ ಮೇಲೆದ್ದು ಬರ್ತಾ ಇಲ್ಲ. ಮಾತನಾಡುವುದಕ್ಕೆ ಕಷ್ಟವಾಗುತ್ತಾ ಇದೆ. ತಂದೆಯ ಸುಖದ ಬಗ್ಗೆ ಏನೆಂದು ಹೇಳಲಿ? ಜೊತೆಗೆ ತಾಯಂದಿರು ನನ್ನ ಜೊತೆಗೆ ಬಂದಿದ್ದಾರೆ, ಅವರ ಸೌಖ್ಯದ ಬಗ್ಗೆ ಏನೆಂದು ಹೇಳಲಿ? ಅಯೋಧ್ಯೆಯ ಪ್ರಜಾ ಮೋಹನವೇ ಇವತ್ತು ಜ್ಞಾನವದನಿಗಳಾಗಿ ಈ ಕಡೆಗೆ ಬರಬೇಕಿದ್ರೆ ಅಯೋಧ್ಯೆಯಲ್ಲಿ ಹೇಗೆ ಸುಖವ ಇರಬಹುದು? ಹಾಗಾಗಿ ಅಣ್ಣ, ನೀನು ಕೇಳುತ್ತಿರುವಂತಹ ಪ್ರಶ್ನೆಗೆ ನೇರವಾಗಿ ಉತ್ತರಿಸುವಂತಹ ಶಕ್ತಿ ನನ್ನಲ್ಲಿಲ್ಲ. ತಮ್ಮ, ನಿನ್ನ ಪರಿಸ್ಥಿತಿಯನ್ನು ನಾನು ಚೆನ್ನಾಗಿ ಅರ್ಥವಿಸಬಲ್ಲೆ. ಅರಮನೆಯನ್ನು ತೊರೆದು ಬಂದ ಕಾರಣಕ್ಕಾಗಿ ನೀವೆಲ್ಲರೂ ನೋವುಂಡವರಾಗಿದ್ದ ಕಡೆ ಬಂದಿದೆ. ಅದು ನಿನ್ನ ಅಶ್ರುಗಂಗೆಯ ಜೊತೆಗೆ ನನ್ನ ಅಶ್ರು ಜಲವು ಸೇರಿ ಬಿಟ್ಟಿತು. ಬಾ, ಹೀಗೆ ಹೋಗೋಣ. ಮೈ ಮರೆತ ತಮ್ಮನು ಕರುಣೆಯ ಕರೆಯುಕ್ಕಿ ಮೇಲೆತ್ತುತ್ತ. ಮೈ ಮರೆತ ತಮ್ಮನು ಕರುಣೆಯ ಕರೆಯುಕ್ಕಿ ಮೇಲೆತ್ತುತ್ತ ರಾಮನೇಲೆ ಮನೆಗೆ ನಡೆದನೈ ಸೀತೆ ಸೌಮಿತ್ರಿ ಶತ್ರುಘ್ನ ಗುಹರೊಡನೆ. ಸೀತೆ ಸೌಮಿತ್ರಿ ಶತ್ರುಘ್ನ ಗುಹರೊಡನೊಡನೆ ನೆರವಾಗಿ ನಡೆಯ ಮೈ ಮರೆತ ತಮ್ಮನು ಕರುಣೆಯ ಕರೆಯುಕ್ಕಿ ಮೇಲೆತ್ತುತ್ತ ತಮ್ಮ, ನಿನ್ನ ಪರಿಸ್ಥಿತಿಯನ್ನು ಚೆನ್ನಾಗಿ ಅರ್ಥವಿಸಬಲ್ಲೆ. ಮನಪೂರ್ವಕವಾಗಿ ಮನಮೆಚ್ಚಿ ಮಾತಾಡಬೇಕು ಅಂತ ಇದ್ರೆ ದೇಹವೂ ಅದಕ್ಕೆ ಶಕ್ತವಾಗಿರಬೇಕಲ್ಲ, ಹೊಂದಿಕೊಳ್ಳಬೇಕಲ್ಲ. ದಣಿದಿದ್ದೀಯೇ, ಮಾನಸಿಕವಾಗಿಯೂ ದೈಹಿಕವಾಗಿಯೂ ನೀನು ದಣಿದಿದ್ದೀಯೇ ಮತ್ತು ಇಲ್ಲಿರುವವರೆಲ್ಲರೂ ದಣಿದಿದ್ದಾರೆ. ನನಗೆ ಅರ್ಥವಾಗುತ್ತದೆ. ಹಾಗಾಗಿ ಒಂದಷ್ಟು ಹೊತ್ತು ವಿಶ್ರಾಂತಿಯನ್ನು ನೀನು ಪಡೆದುಕೊಳ್ಳಬೇಕು. ಸಾವರಿಸಿಕೊಂಡು ಮತ್ತೆ ನಾವು ವಿಚಾರ ವಿನಿಮಯ ಮಾಡಿಕೊಳ್ಳೋಣ. ಅದಕ್ಕಾಗಿ ಇದು ಎಲ್ಲೇ ತಮ್ಮ ಲಕ್ಷ್ಮಣ ನಿರ್ಮಿಸಿರುವಂತಹ ಎಲೆ ಮನೆಯಿದೆ. ಬನ್ನಿ, ಹೀಗೆ ಬನ್ನಿ. ಗುಹನಿದ್ದಾನೆ ನಮ್ಮನ್ನು ಅತ್ತ ಕಡೆ ಕರೆದುಕೊಂಡು ಹೋಗುವುದಕ್ಕೆ. ಅದು ಕೈಕಾಮಾತೆ ಕೌಸಲ್ಯ ಸುಮಿತ್ರೆ, ಇತ್ತ ಕಡೆಯಲ್ಲಿ ಶತ್ರುಘ್ನ, ನೀನು, ಅದು ಲಕ್ಷ್ಮಣನೂ ಇದ್ದಾನೆ. ಸೀತೆಯ ಜೊತೆಗೆ ನಾವೆಲ್ಲರೂ ಆ ಎಲೆಮನೆಯ ಕಡೆಗೆ ಸಾಗೋಣ. ಹೀಗೆ ಬನ್ನಿ. ಸರಿ ಅಣ್ಣ, ಸರಿ. ಶಿಶಿರೋಪಚಾರಕ್ಕೆ ಕಣ್ಣು ತೆರೆದನ
ಶಿಶಿರೋಪಚಾರಕ್ಕೆ ಕಣದೆರೆದನ ಭರತನ ಅಣ್ಣನ ಲಿಂಗನದ ನೀಲಗೋಳದೊಳೊಂದು ಅಣ್ಣನ ಲಿಂಗನದ ನೀಲಗೋಳದೊಳೊಂದು ನುಡಿ ಮೊಳೆಯದೆಳ ಹಸುಳೆ ಬೆಸಗುಡಿ ನುಡಿ ಮೊಳೆಯದೆಳ ಹಸುಳೆ ಬೆಸಗುಡಿ ನುಡಿಯಲಾರದ ಅಳುವಳುಗದಮ್ಮನ ನುಡಿಯಲಾರದ ಅಳುವಳುಗದಮ್ಮನ ಮೌನ ಮುಖ ದೈನ್ಯದೊಳು ಸುಳಿಹಿ ಮೌನ ಮುಖ ದೈನ್ಯದೊಳು ಸುಳಿಹಿ ಆ ಆ ಅಗ್ರಜ, ಅಮ್ಮ ಮಾನಸಿಕವಾಗಿ ನೊಂದು ಬೆಂದಿರುವಂತಹ ನಾನು ನಿನ್ನ ಪದಮೂಲದಲ್ಲಿ ಕೆಳೆದಾಗ, ನನ್ನನ್ನೇ ನಾನು ಮರೆತಾಗ ಈ ಎಲೆ ಮನೆಗೆ ನನ್ನನ್ನು ಕರೆದುಕೊಂಡು ಬಂದು ಶಿಶಿರೋಪಚಾರವನ್ನು ಮಾಡಿದೆಯಲ್ಲ, ಬಿಗಿದಪ್ಪಿದ್ದೀಯ ನೀನು. ನಿನ್ನ ನೀಲ ತೋಳಾಸರೆಯನ್ನು ಪಡೆದಂತಹ ನಾನು ತಾಯಿಯ ಮಡಿಲಲ್ಲಿರುವಂತಹ ಶಿಶುವಿನ ಹಾಗೆ ನಾನು ಪವಡಿಸಿದ್ದೇನೆ. ನೀನು ತಿಳಿದುಕೊಳ್ಬೇಕು ಎನ್ನುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು ಎನ್ನುವಂತಹ ಭಾವನೆಯಿಂದ ನಾನೆಷ್ಟು ಸಲ ಪ್ರಯತ್ನಿಸಿದರೂ ಕೂಡ ನನಗೆ ಉತ್ತರ ಕೊಡೋದಕ್ಕಾಗುತ್ತಾ ಇಲ್ಲ ಅಣ್ಣ. ಅಯೋಧ್ಯೆಯಲ್ಲಿ ತಂದೆ ಇರಬೇಕಿತ್ತು, ತಂದೆಯ ಪಕ್ಕದಲ್ಲಿ ನೀನಿರ್ಬೇಕಿತ್ತು, ನಿನ್ನ ಪಕ್ಕದಲ್ಲಿ ನಾವಿರ್ಬೇಕಿತ್ತು. ನೀನಿಲ್ಲದ ಅಯೋಧ್ಯೆ ಇಂದು ಅನಾಥವಾಗಿದೆ. ತಂದೆಯ ಬಗ್ಗೆ ಏನೆಂದು ಹೇಳುವುದಕ್ಕೆ ನನಗೆ ಮಾತೇ ಬರ್ತಾ ಇಲ್ಲ. ಆ ಕಡೆ ತಂದೆಯ ಪ್ರೀತಿ ಇಲ್ಲದ ಸ್ಥಿತಿ, ಈ ಕಡೆಯಲ್ಲಿ ತಂದೆಗೆ ಸಮಾನನಾಗಿರುವಂತಹ ನಿನ್ನ ಪ್ರೀತಿ ಇಲ್ಲದಂತಹ ಸ್ಥಿತಿ. ಅಯೋಧ್ಯೆಯಲ್ಲಿ ನಾವೇ ಉಳಿದು ಮಾಡುವುದಕ್ಕೇನಿದೆ? ಎಲ್ಲರೂ ನೊಂದವರಾಗಿದ್ದಾರೆ. ಆ ನೊಂದ ಸ್ಥಿತಿಯಲ್ಲಿ ಏನು ಮಾಡಬೇಕೆಂದು ತೋಚದೆ ಈ ಕಡೆಗೆ ಬಂದಿದ್ದೇವೆ. ಅಣ್ಣ, ನಮ್ಮನ್ನೆಲ್ಲ ನೋಡು, ಎಲ್ಲರನ್ನು ವಿಚಾರಿಸು. ಅಯೋಧ್ಯೆಯ ಸ್ಥಿತಿ ಹೇಗೆ, ಏನಾಗಿದೆ, ಪರಿಸ್ಥಿತಿಯನ್ನು ಹೇಗೆ ಸರಿಪಡಿಸುವುದು, ಇದೆಲ್ಲ ಸಂದಿಗ್ಧವಾದಂತಹ ಪ್ರಶ್ನೆಗಳೇ ಮನಸ್ಸಿನಲ್ಲಿ ಸುಳಿದಾಡುತ್ತಾ ಇದೆ. ನೀನೇ ಇದಕ್ಕೆ ಉತ್ತರ ಕೊಡಬೇಕಲ್ಲದೆ ಮತ್ತೇನು ಉತ್ತರ ಕೊಡುವಂತಿಲ್ಲ. ಅಯೋಧ್ಯೆಯ ಸ್ಥಿತಿಯನ್ನು, ತಂದೆಯ ಸ್ಥಿತಿಯನ್ನು, ಈ ಅಮ್ಮಂದಿರ ನೋವಿನ ಸ್ಥಿತಿಯನ್ನು, ನಮ್ಮ ಪ್ರಜಾಮೋಹದ ದುಃಖವನ್ನು ನಾನು ಏನೆಂದು ಹೇಳಲಿ ಅಣ್ಣ, ಏನೆಂದು ಹೇಳಲಿ? ಛಾಯಾ ಮೃತ್ಯು ಛಾಯೆ ಕಂಪಿಸಿ ಕಂಡು ದಾಶರಥಿ ನೋಡಲ್ಗೆ. ಛಾಯಾ ಮೃತ್ಯು ಛಾಯೆ ಕಂಪಿಸಿ ಕಂಡು ದಾಶರಥಿ ನೋಡಲ್ಗೆ. ಶತ್ರುಘ್ನನಂ ಆತನಂ ಮೋರೆಯ ನಿಡಿಕೆಗೆಯ್ಯ. ಶತ್ರುಘ್ನನಂ ಆತನಂ ಮೋರೆಯ ನಿಡಿಕೆಗೆಯ್ಯ. ಮೋರೆಯ ನಿಡಿಕೆಗೆಯ್ಯ. ಮಂತ್ರಿಯ ಕಡೆಗೆ ತಿರುಗಲಾತನು ಗಗ್ಗರಿಸಿ. ಮಂತ್ರಿಯ ಕಡೆಗೆ ತಿರುಗಲಾತನು ಗಗ್ಗರಿಸಿ. ರಾಮಲಿಂಗಿತವರಿತು ತುಟಿದೆರೆದೆನ ಗುಹೋ. ರಾಮಲಿಂಗಿತ ಬರಿದು ತುಟಿದೆರೆದನ ಗುಹೋ.
ರಾಮನನ್ನು ಮತ್ತೆ ಅಯೋಧ್ಯೆಗೆ ಮರಳಿ ಕರೆದುಕೊಂಡು ಹೋಗಬೇಕು ಎನ್ನುವ ಉದ್ದೇಶದಿಂದ ಭರತ ಮಂತ್ರಿ ಮಾಗಧನನ್ನು ಕೂಡಿಕೊಂಡು ಸಹೋದರ ಶತ್ರುಘ್ನನನ್ನು ಕೂಡಿಕೊಂಡು ಕಾಡಿಗೆ ಬಂದಾಗಿದೆ. ಬಂದಂತಹ ಭರತನ ಕುಶಲವನ್ನು ವಿಚಾರಿಸಿ ರಾಮ ಭರತನನ್ನು ಆಲಿಂಗನಗೊಳಿಸಿ ಮಾತನಾಡಲು ತಂದೆ ತಾಯಿಯರ ಕುಶಲವನ್ನು ವಿಚಾರಿಸಲಾಗಿ ಭರತ ಮಾತು ಬಾರದೆ ಗದ್ಗದಿಗನಾಗಿ ತಲೆಯನ್ನು ಕೆಳಗೆ ಹಾಕಿ ನಿಲ್ಲುತ್ತಾನೆ. ರಾಮನಿಗೆ ಅರ್ಥವಾಗುವುದಿಲ್ಲ, ಯಾಕೆ ಭರತ ಈ ರೀತಿಯಾಗಿ ಮೌನವಾಗುತ್ತಾನೆ, ಭರತನ ಮೌನಕ್ಕೆ ಕಾರಣ ಏನು ಎಂದು ಶತ್ರುಘ್ನನತ್ತ ಮುಖ ಮಾಡಿ ನೋಡಿದರೆ ಶತ್ರುಘ್ನನು ಅವನತ್ತ ಮುಖನಾಗುತ್ತಾನೆ. ಅವನು ಮಾತನಾಡುವ ಸ್ಥಿತಿಯಲ್ಲಿಲ್ಲ. ಮಂತ್ರಿಗಳ ಮುಖವನ್ನು ರಾಮ ವೀಕ್ಷಿಸುತ್ತಾನೆ. ಎಲ್ಲರ ಮುಖದಲ್ಲಿ ದುಃಖದ ಛಾಯೆ ಅಡಗಿದೆ. ಮಾತುಗಳು ಬಾರದ ಸ್ಥಿತಿಯಲ್ಲಿ ಎಲ್ಲರೂ ಮೂಕ ವಿಸ್ಮಿತರಾಗಿ ನಿಂತಿದ್ದಾರೆ. ರಾಮನೊಡನೆ ಮಾತನಾಡಬೇಕು, ರಾಮನೊಡನೆ ವಿಷಯವನ್ನು ಹೇಳಬೇಕು, ಆದರೆ ಹೇಳಲಿಕ್ಕೆ ಯಾರಿಗೂ ಆಗುವುದಿಲ್ಲ. ಎಲ್ಲರೂ ಹೇಳಲಾರದಂತಹ ಅಸಹನೀಯವಾದಂತಹ ಅಸಮರ್ಥ ಸ್ಥಿತಿಯಲ್ಲಿರ್ತಾರೆ. ಯಾಕೆ ಹೀಗೆ ಎಂದು ಎಲ್ಲರ ಮುಖವನ್ನು ರಾಮ ಒಬ್ಬೊಬ್ಬರ ಮುಖವನ್ನೇ ವೀಕ್ಷಿಸಿಕೊಂಡು ಬಂದಾಗ ಅಲ್ಲಿ ಕೊನೆಗೆ ರಾಮನ ಇಂಗಿತವನ್ನು ಅರಿತಂತಹ ಯೂಹ ರಾಮನನ್ನು ಕಾಡಿಗೆ ಹೋಗಲು ನದಿ ದಾಟಲು ಸಹಾಯ ಮಾಡಿದಂತಹ ಯೂಹ ಕೊನೆಗೆ ರಾಮನ ಇಂಗಿತವನ್ನು ಅರಿತು ಅಯೋಧ್ಯೆಯಲ್ಲಿ ನಡೆದಂತಹ ವೃತ್ತಾಂತವನ್ನು ಹೇಳಿ ದಶರಥ ಮಹಾರಾಜರು ಅಗಲಿ ಹೋದ ವಿಷಯವನ್ನು ರಾಮನಿಗೆ ತಿಳಿಸುತ್ತಾರೆ. ಆಗ ರಾಮ ಪಿತೃದೇವ ಮರಣಮಂ ಭರತ ಸಂತಾಪಮಂ ವ್ರತಮಂ ಪ್ರತಿಜ್ಞಯಂ ವನಚರ ಸಹಜ ವಚನ ಕಾರ್ಪಣ್ಯದಿಂದಂತೆ ಭರತ ಸಂತಾಪಮಂ ವ್ರತಮಂ ಪ್ರತಿಜ್ಞಯಂ ವನಚರ ಸಹಜ ವಚನ ಕಾರ್ಪಣ್ಯದಿಂದಂತೆ ಭಾವಮಯ ರಚನೆಯೌದಾರ್ಯದು ಧೀರನಿಗೆ ದಿಗಿಲೆಂದು ಧವನಿಜೆಗೆ ಕಣ್ಗತ್ತಲಾದತ್ತು ಧೀರನಿಗೆ ದಿಗಿಲೆಂದು ಧವನಿಜೆಗೆ ಕಣ್ಗತ್ತಲಾದತ್ತು ಕಣ್ಗತ್ತಲಾದತ್ತು. ಭರತ ಅಣ್ಣ ಭರತ ತಂದೆ ದಶರಥ ಮಹಾಪ್ರಭುಗಳ ಮರಣವಾಯಿತೆ. ನಿನ್ನ ಭಾವದೊಳಗೆ ಗಂಟಿಕ್ಕಿದ ತಳಮಳ ನನ್ನನ್ನು ಆವಾಗಲೇ ಸಂದೇಹಕ್ಕೆ ತಳ್ಳಲ್ಪಟ್ಟಿತ್ತು. ಅದೆಷ್ಟೋ ಬಾರಿ ಒತ್ತಾಯದಿಂದ ಕೇಳಿದರೂ ಉತ್ತರಿಸುವುದಕ್ಕೆ ನಿನಗೆ ಸಾಧ್ಯವಾಗದೇ ಹೋಯಿತಲ್ಲ. ಸಾವರಿಸುವ ಸ್ಥಿತಿಯಲ್ಲೇ ನಾನಿಲ್ಲ ಅಣ್ಣ. ನಿನ್ನಿಂದ ಉತ್ತರಿಸಲಾಗದೇ ಇದ್ದಾಗ ಶತ್ರುಘ್ನನ ಮುಖವನ್ನು ನೋಡದೆ ನೆಲನೋಟಕನಾಗಿ ಬಿಟ್ಟೆ. ನಾನೇ ಉತ್ತರಿಸಿಲ್ಲ ಎಂದಾದಾಗ ಅವನೇ ಹೇಗೆ ಉತ್ತರಿಸಿಯ? ಮತ್ತೆ ಮತ್ತೆ ಒತ್ತಾಯಿಸಿದಾಗ ಮಂತ್ರಿಗಳ ಕಡೆ ನೋಡಿದೆ. ಅವರೂ ನುಡಿಯುವುದಕ್ಕೆ ತೊದಲಿದರಲ್ಲ. ಹೌದಣ್ಣ, ಅರ್ಥ ಮಾಡಿದೆ. ನಿನ್ನ ಸಂತಾಪ, ದೈನ್ಯತೆ, ನೀನು ಕೈಗೊಂಡಿರುವ ನಿರ್ಧಾರ, ಪ್ರತಿಜ್ಞೆ ಎಲ್ಲವೂ ಕೂಡ ವೇದ್ಯವಾಯಿತು. ಯಾರೂ ಹೇಳುವುದಕ್ಕೆ ಸಾಧ್ಯವಾಗದೆ ಹೋದಾಗ ವನಚರರಿಗೂ ಅರ್ಥವಾಗುವಂತೆ ಮಿತ ಭಾಷೆಯಲ್ಲಿ, ಸಹಜ ಭಾಷೆಯಲ್ಲಿ ಗುಹನೇ ಉಳಿದು ಬಿಟ್ಟನಲ್ಲ. ಇಲ್ಲ, ಅವ ನುಡಿದ ಮಾತುಗಳನ್ನು ಅರಗಿಸಿಕೊಳ್ಳುವುದಕ್ಕೆ ನನಗಾಗತ್ತಾ ಇಲ್ಲ. ನನ್ನನ್ನು ಬಿಡು. ಅದು ಸೀತೆಯನ್ನು ನೋಡಿದೆ, ಕಣ್ಗತ್ತಲೆ ಬಂದು ಅವಳೂ ಕುಸಿದು ಬಿಟ್ಟಿದೆ. ಮಾವನನ್ನು ಕಳಕೊಂಡಂತಹ ಸುದ್ದಿಯನ್ನು ಕೇಳಿಯೇ ಹಸುಗಳಿದ ರೀತಿ ಆಯಿತಲ್ಲ. ನನ್ನ ದೇಹವು ಕುಸಿಯುತ್ತಾ ಇದೆ ಭರತ. ಚಳಿಗಾಲಕ್ಕೆ ಚಳಿಯಾದ ಹಾಗೆ, ಸೆಕೆಗಾಲಕ್ಕೆ ಬೆವರಿದ ಹಾಗೆ ನನ್ನ ದೇಹವು ಚಳಿಯನ್ನು, ಬೆವರನ್ನು ಜೊತೆ ಜೊತೆಯಾಗಿ ಅನುಭವಿಸುತ್ತಾ ಇದೆ. ದೇಹದ ಕಸುವು ಕುಂದುತ್ತಾ ಇದೆ ಅಲ್ವಾ? ಮನಸ್ಸು ಕದಡಿತು. ತಂದೆಯವರ ಮಾತನ್ನು ಈಡೇರಿಸುತ್ತಾ ಇದ್ದೇನಲ್ಲ ಎನ್ನುವಂತಹ ಸಂತೃಪ್ತ ಭಾವದಿಂದ ಕಾಡಿನೆಡೆಗೆ ಮುಖ ಮಾಡಿ ಸಾಗುತ್ತಾ ಇರಬೇಕಾದ್ರೆ
ಮುಂದೇನು ಎನ್ನುವ ಹಾಗೆ ಯೋಚಿಸುವುದಕ್ಕೆ ಅವಕಾಶವೇ ಸಿಗದ ಹಾಗೆ ಮನಸ್ಸು ಕದಡಿ ಬಿಟ್ಟಿತು. ದೇಹ ಕುಸಿತಾ ಇದೆ, ನಾನು ಕೃಶನಾಗುತ್ತಾ ಇದ್ದೇನೆ. ಗುಹ ಎಲ್ಲಿದ್ದೀಯಪ್ಪ? ಗುಹದ ತೋಳುಗಳೆಡೆಗೆ ಒರಗಿ ಬಿಟ್ಟೆ ಭರತ, ನಾನು ಒರಗಿ ಬಿಟ್ಟೆ. ಸಾವರಿಸಿಕೋ ಅಣ್ಣ. ತಾಯಂದಿರು ಗುರುಗಳು ಪರಿಜನ ಪ್ರಜೆಗಳು, ತಾಯಂದಿರು ಗುರುಗಳು ಪರಿಜನ ಪ್ರಜೆಗಳು, ನೆರೆದಿದ್ದ ಋಷಿಗಳು ಋಷಿ ಭರತನು ಕೇಳುವುದಿದೆ, ನೆರೆದಿದ್ದ ಋಷಿಗಳು ಬಾಲ ಋಷಿ ಭರತನು ಕೇಳುವುದಿದೆ. ಅಣ್ಣ, ಹಿರಿಯಣ್ಣನಾಗಿ ತಂದೆಗೆ ಹಿರಿಯ ಮಗನಾಗಿ ನೀನೇನು ವ್ರತವನ್ನು ಕೈಗೊಳ್ಬೇಕೋ ಅದನ್ನೆಲ್ಲ ಪೂರೈಸಿದೆಯಲ್ಲ. ಈ ಸಂದರ್ಭದಲ್ಲಿ ನಮ್ಮವರನ್ನೆಲ್ಲ ಒಮ್ಮೆ ಮುಖಾವಲೋಕನ ಮಾಡಂತೆ ನೀನು ಆಕಾಂಕ್ಷಿತ ವದನವನ್ನು ಹೊತ್ತುಕೊಂಡು ಇತ್ತ ಕಡೆಗೆ ನಾವು ಬಂದವರಿದ್ದೇವೆ. ತಾಯಂದಿರ ಆಕಾಂಕ್ಷೆಯು, ಗುರುಗಳ ಆಕಾಂಕ್ಷೆಯು, ಮಂತ್ರಿವರರ ಆಕಾಂಕ್ಷೆಯು, ಪ್ರಜಾ ಮೋಖರದ ಆಕಾಂಕ್ಷೆಯು, ಹೆಚ್ಚೇಕೆ ಈ ಲೋಕಕ್ಕೆ ಲೋಕದ ಕಲ್ಯಾಣವನ್ನೇ ಬಯಸುವಂತಹ ಋಷಿಗಳ ಆಕಾಂಕ್ಷೆಯು, ಆಮೇಲೆ ಎಲ್ಲವನ್ನು ಪರಿತ್ಯಾಗ ಭಾವನೆಯಿಂದ ಕಂಡು ನಿನ್ನೆಡೆಗೆ ಬಂದಿರುವಂತಹ ಬಾಲ ಋಷಿಯಾಗಿರುವಂತಹ ಈ ಭರತನ ಕಾಮನೆಯನ್ನು, ಆಕಾಂಕ್ಷೆಯನ್ನು ಈಡೇರಿಸುವುದಕ್ಕೆ ನೀನೇ ಶಕ್ತನಲ್ಲದೆ ಮತ್ತಾಗ. ಅಣ್ಣ, ನಮ್ಮ ಸಂಸಾರವೆನ್ನುವುದು ಒಡೆದ ನಾವೆಯಾಗಿ ಹೋಯಿತಲ್ಲ. ಶ್ರೀರಾಮಚಂದ್ರಮನಿಗೆ ಪಟ್ಟಾಭಿಷೇಕವಾಗುತ್ತದೆ ಎಂಬ ಸುದ್ದಿ ಅಯೋಧ್ಯೆಯ ಸುತ್ತ ಹಬ್ಬಿದಾಗ ಎಲ್ಲರೂ ಹರ್ಷೋಲ್ಲಾಸದಿಂದ ಕುಣಿದು ಕುಪ್ಪಳಿಸಿತು. ಅಂತಹ ಸೌಭಾಗ್ಯವನ್ನು ಕಾಣುವ ಭಾಗ್ಯವಿಲ್ಲದೆ ಅಯೋಧ್ಯೆಯ ಸಮಸ್ತರು ಶೋಕದತ್ತರಾಗಿ ನೋಯುವಂತಹ ಸ್ಥಿತಿಗೆ ನಾವು ಬಂದು ಮುಟ್ಟಿದೆವು ಎಂದಾದರೆ ಇದು ಪ್ರತಿಕೂಲವಾದಂತಹ ವಿಧಿಯಲ್ಲದೆ ಮತ್ತೇನು. ಮಮತೆಯ ಸುಳಿಯಾಗಿ ನನ್ನನ್ನು ಸಲಹಿದ ಮಾತೆ ಮಂತರೆ ಕಾರಣವಾದರೆ, ನನ್ನನ್ನು ಹಡದಪ್ಪೆ ಕೈಕಾ ಮಾತೆ ಇಂತಹ ಒಂದು ದುರಂತ ವಿಧಿಗೆ ಮುಖಾಮುಖಿ ಆದರೆ ಪರಿಣಾಮವಾಗಿ 4 ಮಕ್ಕಳನ್ನು ಪಡೆದು ಈ ಲೋಕಕ್ಕೆ ಮಹತ್ತರದ ಸ್ಪರ್ಶಮಣಿಗಳನ್ನು ನೀಡಿದ ಯೋಗ್ಯತೆಗೆ ಪಾತ್ರರಾದಂತಹ ದಶರಥ ಭೂಪತಿಯವರು ಈ ಲೋಕವನ್ನು ತ್ಯಜಿಸುವುದಕ್ಕೆ ಕಾರಣವಾಯಿತು. ಹಿರಿಯಣ್ಣನಾಗಿ ನೀನು ತಂದೆಯ ಬಳಿಯಲ್ಲಿ ಇರಬೇಕಿತ್ತು. ನೀನು ತಂದೆಯವರ ಮಾತನ್ನು ಈಡೇರಿಸುವುದಕ್ಕಾಗಿಯೂ ಹಿಂದೆ ನೋಡದೆಯೂ ಕಾಡಾಡಿಯಾಗಿ ನಡೆದು ಬಂದವನು. ಆಮೇಲೆ ನಿನ್ನನ್ನೇ ಅನುಸರಿಸಿರುವಂತಹ ಲಕ್ಷ್ಮಣನೂ ಇತ್ತ ಕಡೆಗೆ ಬಂದವನು. ಛಾಯಾನುವರ್ತಿನಿಯಾಗಿ ಸೀತಾಮಾತೆಯೂ ಬಂದದ್ದು. ನೀವೀರ್ವರು ತಂದೆಯ ಪಕ್ಕದಲ್ಲಿಲ್ಲ ಸುಪುತ್ರರಾಗಿ, ನಾವೀರ್ವರು ಸುಪುತ್ರರಾಗಿ ತಂದೆಯ ಪಕ್ಕದಲ್ಲಿ ಇರಲಿಲ್ಲ. ತಂದೆಯವರು ಈ ಲೋಕವನ್ನು ಬಿಟ್ಟು ಹೋಗುವಂತಹ ಸಂದರ್ಭದಲ್ಲಿ ಕೇಕೆಯ ದೇಶದಲ್ಲಿ ನಾನು ಶತ್ರುಘ್ನನು ಉಳಿದೆವಲ್ಲ. ನೀವು ವನದ ಸುಪರ್ದಿಗೆ ಸೇರಿ ಹೋದಿರಲ್ಲ. ತಂದೆಯನ್ನು ಕಳೆದ ಆ ಪರಿಸ್ಥಿತಿ, ಅಮ್ಮಂದಿರು ಮೂವರಿಗೆ ಕೂಡ ಸಮಾಧಾನವನ್ನು ಹೇಳುವುದಕ್ಕೆ ಇರಬೇಕಾಗಿದ್ದಂತಹ 4 ಮಕ್ಕಳು ಇಲ್ಲದಂತಹ ಸ್ಥಿತಿ, ಅಯೋಧ್ಯೆಯ ಹೊಣೆ ಹೊತ್ತಂತಹ ತೀರ್ಥರೂಪರೇ ಹೋದ ಮೇಲೆ ಯುವರಾಜಗಾರಿಗೆ ಆ ಹೊಣೆಯನ್ನು ಹೊರಬೇಕಾದಂತಹ ನೀನೇ ವನವಾಸಿಯಾದ ಮೇಲೆ ನಾನು ಅಲ್ಲಿ ಕಾರಣನಾಗಿದ್ದುಕೊಂಡು ಏನು ಮಾಡುವುದಕ್ಕಾಗುತ್ತದೆ ಹೇಳು.
ನಾನು ಅಯೋಧ್ಯೆಯನ್ನು ಆಳುವುದಕ್ಕೆ ಶಕ್ತನೇ ಎನ್ನುವುದನ್ನು ನೀನು ಮೊದಲಾಗಿ ಹೇಳು. ವಂಶ ಪರಂಪರಾಗತವಾಗಿ ಹಿರಿಯ ಅಣ್ಣನಿಗೆ ಸಿಂಹಾಸನ ಸಲ್ಲಬೇಕಾದದ್ದು ನ್ಯಾಯವಲ್ಲವೇ? ಅಂತಹ ಇಂದಿನಿಂದ ನಡೆದು ಬಂದಂತಹ ಪರಂಪರೆಯನ್ನೇ ಮುರಿಯುವುದಕ್ಕೆ ತಾಯಿ ಕೈಕಾಮಾತೆ ಕಾರಣವಾದರೂ ಕೂಡ ನಾನು ಒಪ್ಪಿಕೊಳ್ಳಿಲ್ಲ. ನಾನು ಒಪ್ಪಿಕೊಳ್ಳದೆ ಅದು ಇತ್ಯರ್ಥ ಅನ್ನುವುದು ಹೇಗೆ ಆಗುತ್ತದೆ? ಹಾಗಾಗಿಯೇ ಈ ರೀತಿಯಲ್ಲಿ ನಿನ್ನ ಹಾಗೆ ಜಟಾವಲ್ಕಲ ದಾರಿಯಾಗಿ ಇತ್ತ ಕಡೆಗೆ ನಾನು ಬಂದವನಿದ್ದೇನೆ. ನೀನಿಲ್ಲದ ಅಯೋಧ್ಯೆ ನನಗೆ ಬೇಡ. ನೀನೇರದ ಆ ಸಿಂಹಾಸನ ಅದು ನನಗಾಗಿ ಬೇಡ. ನಾವೆಲ್ಲರೂ ಕೂಡಿ ಬಂದಿದ್ದೇವೆ. ಹಾಗಾಗಿ ನೀನು ಅಯೋಧ್ಯೆಗೆ ಮರಳಿ ಬರಬೇಕು. ಅಯೋಧ್ಯೆಯ ಸಿಂಹಾಸನದಲ್ಲಿ ನೀನು ವಿರಾಜಮಾನನಾಗಿ ಕಂಗೊಳಿಸಬೇಕು. ಎಲ್ಲ ನೊಂದ ಮನಸ್ಸುಗಳಿಗೆ ಚೇತನತ್ವವನ್ನು ಒದಗಿಸಿ ಕೊಡಬೇಕಾದ್ರೆ ನೀನು ವನವಾಸವನ್ನು ಇಲ್ಲಿಗೆ ಕೈಬಿಟ್ಟು ನಮ್ಮ ಜೊತೆಗೆ ಬರಬೇಕಣ್ಣ. ಇದೇ ನಮ್ಮೆಲ್ಲರ ಅಪೇಕ್ಷೆ. ಈಡೇರಿಸಬೇಕು ನೀನು. ತಮ್ಮ ಭರತ ಅಣ್ಣ, ನಿನ್ನ ಬಂಧು ಪ್ರೇಮವೆನ್ನುವಂತಹ ಸರ್ಪ ನನ್ನನ್ನು ನುಂಗಿ ಹಾಕುವುದಕ್ಕೆ ಪ್ರಯತ್ನಿಸುತ್ತಾ ಇದೆಯಪ್ಪ. ಹಾಗಾಗುತ್ತದೆ. ಭರತ ಬಂಧು ಪ್ರೇಮ ಪಣಿ ನನ್ನ ಸರ್ವವಂ ಬಿಗಿದೊತ್ತೆ. ಭರತ ಬಂಧು ಪ್ರೇಮ ಪಣಿ ನನ್ನ ಸರ್ವವಂ ಬಿಗಿದೊತ್ತಿ ಸುತ್ತಿ ನುಂಗುತ್ತಿಪ್ಪುದಾದೊಳು. ಪಿತೃವಾಕ್ಯ ಪರಿಪಾಲನಾರ್ಥಮಂ ವನವಾಸಿ 14 ಬರಿಸಂಬರಂ. ತಂದೆ ತೀರ್ದುದೇ ತಂದೆಯಾಜ್ಞೆ. ತಂದೆ ತೀರ್ದುದೇ ತಂದೆಯಾಜ್ಞೆ. ತಂದೆಗಿಂ ಪೆರ್ತಂದೆ ದಲ್ ಧರ್ಮ ಚಿರಂಜೀವಿಮೇ. ತಂದೆಗಿಂ ಪೆರ್ತಂದೆ ದಲ್ ಧರ್ಮಂ ಚಿರಂಜೀವಿಮೇ. ಭರತ ಬಂಧು ಪ್ರೇಮ ಪಣಿ ನನ್ನ ಸರ್ವಮಂ ಬಿಗಿದೊತ್ತಿ ಸುತ್ತಿ ನುಂಗುತ್ತಿಪ್ಪುದಾದೊಡವು. ತಮ್ಮ ಅಣ್ಣ, ನಿನ್ನ ಬಂಧು ಪ್ರೇಮದ ಸರ್ಪವು ನನ್ನನ್ನು ನುಂಗುತ್ತಾ ಇದ್ದರೂ ಕೂಡ ನಾನು 14 ವರ್ಷಗಳ ಕಾಲ ವನವಾಸಿಯೇ ತಮ್ಮ. ತಂದೆಯವರ ಮಾತನ್ನು ಈಡೇರಿಸಲೇಬೇಕಾಗಿದೆ. ತಂದೆ ತೀರಿ ಹೋದರೆ ಏನಾಯಿತಂತೆ? ಅವರ ಆಡಿದ ಆಜ್ಞೆ ಹಾಗೆ ಉಳಿದಿದೆ. ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು. ಅವರ ಮಾತು ಆಡಿಯಾಗಿದೆ, ಅದನ್ನು ನಾನು ಒಪ್ಪಿಯಾಗಿದೆ. ಹಾಗಾಗಿ ಅದನ್ನು ಈಡೇರಿಸದೇ ಬೇಕಾಗುತ್ತದೆ. ಮಾತುಗಳನ್ನು ಆಡುವವರಿಗೆ ಮಾತು ನಮ್ಮ ಅಧೀನದಲ್ಲಿರುತ್ತದೆ. ಆದರೆ ಮಾತನ್ನಾಡಿದ ಬಳಿಕ ನಾವು ಮಾತಿನ ಅಧೀನದಲ್ಲಿರುತ್ತೇವೆ. ತಂದೆಯು ಮಾತಿಗೆ ಬದ್ಧರಾಗಿರುವುದಕ್ಕೆ ಇವತ್ತು ತಂದೆಯೇ ನಮ್ಮ ಬಳಿ ಇಲ್ಲ. ಆದರೆ ತಂದೆಗೆ ಕೊಟ್ಟ ಮಾತಿಗೆ ಅಧೀನನಾಗಿ ನಾನಿವತ್ತು ಇದ್ದೇನಲ್ಲ. ಸ್ವಧರ್ಮೇ ನಿಧನಂ ಶ್ರೇಯ. ನಾವು ಪಡೆದ ಸಂಸ್ಕಾರ ಅಂತಹದ್ದು. ಧರ್ಮದ ಅನುಷ್ಠಾನದಲ್ಲಿಯೇ ಬಾಳಿದಂತಹ ನಾವುಗಳು ಕೊನೆಯ ಉಸಿರಿರುವವರೆಗೂ ಧರ್ಮಕ್ಕೆ ಬದ್ಧರಾಗಿಯೇ ಬಾಳಬೇಕಾಗುತ್ತದೆ. ತಂದೆಗಿಂತಲೂ ಧರ್ಮ ಹಿರಿದು, ಧರ್ಮದ ನೆರಳಲ್ಲಿ ತಂದೆ ಬಾಳಿದರು. ಅದೇ ನನಗೆ ಆದರ್ಶ. ಹಾಗಾಗಿ ನಾನೂ ಕೂಡ ಆ ಧರ್ಮದ ಮಾರ್ಗದಲ್ಲಿಯೇ ನಡೆಯಬೇಕಾಗಿದೆ. ವಿಧಿ ನಿಯಮದ ವಜ್ರಾಘಾತಕ್ಕೆ ಸಿಲುಕಿ ತಂದೆಯವರು ನನ್ನನ್ನು ಕಾಡಿಗೆ ಕಳುಹಿಸಬೇಕಾದಂತಹ ಅನಿವಾರ್ಯತೆ ಬಂತು. ಹಾಗಾಗಿ ನಾನು ಕಾಡಾಡಿಯಾಗಬೇಕಾಯಿತೇ ಹೊರತು ತಂದೆ ಎಲ್ಲಿಯೂ ಕೂಡ ನನಗೆ ದ್ರೋಹವನ್ನು ಅನ್ಯಾಯವನ್ನು ಬಗೆದು ನನ್ನನ್ನು ಕಾಡಿಗೆ ಕಳುಹಿಸಿದಲ್ವಲ್ಲ. ಇಲ್ಲ. ಹಾಗಾದರೆ ಇಂತಹ ಪರಿಸ್ಥಿತಿಗೆ ಕಾರಣರು ಯಾರು ಅಂತ ಕೇಳಿದ್ರೆ ಮಂಥರೆಯ ಮೇಲೆ ಆರೋಪವನ್ನು ಹೊರಿಸುವುದಕ್ಕಾಗುತ್ತದೆ? ಇಲ್ಲವೇ ಇಲ್ಲ. ತನಗನ್ನ ಕೊಟ್ಟ, ತನಗೆ ಆಶ್ರಯ ಕೊಟ್ಟ ಒಡತಿಯ ಮಗನ ಶ್ರೇಯಸ್ಸನ್ನು ಬಯಸಿದರಲ್ಲಿ ಮಂಥರೆಯ ತಪ್ಪೇನಿದೆ ಹೇಳು? ಲೋಕಲಾವಣ್ಯ ನಿಧಿಯಾದ ಕೈಕೆಯ ಮೇಲೆ ಈ ಆರೋಪವನ್ನು ಹೊರಿಸುವುದು ಇಲ್ಲವೇ ಇಲ್ಲ. ಸೌಂದರ್ಯದಲ್ಲಿ ಮತ್ತೆ ವಿಕೃತಿಯನ್ನು ಕಾಣುವುದಕ್ಕೆ ಹೇಗಾಗುತ್ತದೆ ಹೇಳು? ಆಕೆ ಸೌಂದರ್ಯದ ನಿಧಿ, ಅಲ್ಲಿ ಕಲ್ಮಶವಿಲ್ಲ.
ಲೋಕದ ಎಲ್ಲ ತಾಯಂದಿರು ತನ್ನ ಮಗನ ಶ್ರೇಯಸ್ಸನ್ನು ಬಯಸಿದ ಹಾಗೆ ಮಾತೆ ಕೈಕಾದೇವಿ ನಿನ್ನ ಶ್ರೇಯಸ್ಸನ್ನು ಬಯಸಿದಂತೆ. ಹೀಗಿರುವಾಗ ವಿಧಿ ಲಿಖಿತ ಹಾಗಿತ್ತೋ ಏನು, ನಾನು ಕಾಡಾಡಿಯಾಗಬೇಕು ಎನ್ನುವಂಥದ್ದು. ಹಾಗಾಗಿ ನಾನು ಇತ್ತ ಕಡೆ ಬಂದಿನೇ ಹೊರತು ನನ್ನ ಈ ಜೀವನಕ್ಕೆ ಮತ್ತಾರೂ ಕಾರಣರಲ್ಲ. ಹಾಗಾಗಿ ತಂದೆಗೆ ಕೊಟ್ಟಂತಹ ಮಾತುಗಳನ್ನು ನಾನು ಈಡೇರಿಸಲೇಬೇಕಾಗುತ್ತದೆ. ತಂದೆ ಇಲ್ಲದಿದ್ದರೆ ಏನಾಯಿತು? ನಾನು ಕೊಟ್ಟ ಮಾತಿಗೆ ಬದ್ಧನಾಗಿ ಬದುಕುವುದದು ನನ್ನ ಧರ್ಮ. ನನ್ನ ಬದುಕಿನ ತಾತ್ವಿಕ ನಿಲುಮೆಗೆ ಅನುಗುಣವಾಗಿ ನಾನು ಮುಂದೆ ಸಾಗಲೇಬೇಕು. ಹಾಗಾಗಿ ಅಯೋಧ್ಯೆಯ ಕಡೆಗೆ ಬರುವುದಿಲ್ಲ ತಮ್ಮ ಭರತ. 14 ವರ್ಷಗಳ ವನವಾಸವನ್ನು ನಾನು ಮುಗಿಸಿಯೇ ಸಿದ್ಧ ಮತ್ತು ಅದಕ್ಕೆ ಬದ್ಧ. ಹಾಗಾಗಿ ಮತ್ತೆ ನನ್ನನ್ನು ಅಯೋಧ್ಯೆಯೆಡೆಗೆ ಸೆಳೆಯುವ ಒತ್ತಾಸೆಯನ್ನು ನೀನು ತೋರಬಾರದು. ನನ್ನನ್ನು ಕಾಡಿನಲ್ಲಿಯೇ ಜೀವನವನ್ನು ಕಳೆಯುವುದಕ್ಕೆ ಅವಕಾಶ ಮಾಡಿಕೊಡಬೇಕು. ಇದು ನನ್ನ ನಿರ್ಧಾರವಪ್ಪ. ಧೀರೋದಾತ್ತವಾದಂತಹ ನುಡಿಗಳನ್ನಾಡಿರುವಂತಹ ಅಗ್ರಜ, ನಿನ್ನ ಮಾತಿಗೆ ಎದುರಾಡೋದಕ್ಕೆ ಸಾಧ್ಯವಿಲ್ಲ. ಆದರೆ ನಾನು ಬಂದಿರುವುದಕ್ಕೆ ಇತ್ಯರ್ಥ ಎಂಬುದಾಗಬೇಕಲ್ಲ. ಅದಕ್ಕಾಗಿ ರಾಮಪಾದ ಸ್ಪರ್ಶ ಮಹಿಮಾನ್ವಿತಂಗಳೋ, ರಾಮಪಾದ ಸ್ಪರ್ಶ ಮಹಿಮಾನ್ವಿತಂಗಳೋ, ದಿವ್ಯ ಪಾದುಕೆಗಳೋ, ದೇವನಡಿ ದೇವಂಗೆ ಬಡಿಯೆನುದೇ, ದಿವ್ಯ ಪಾದುಕೆಗಳೋ, ದೇವಾಡಿ ದೇವಂಗೆ ಪಡಿಯೆನುದೇ, ಮುಡಿಗೇರಿಸುತ್ತೆ ಭರತೋ, ದೇವಾಡಿ ದೇವಂಗೆ ಪಡಿಯೆನುದೇ, ಮುಡಿಗೇರಿಸುತ್ತೆ ಭರತೋ, ದಿವ್ಯ ಪಾದುಕೆಗಳೋ. ಅಗ್ರಜ, ಸಂಸಾರವೆನ್ನುವುದು ಸುಖಮಯವಾಗಿ ಇರಬೇಕು ಎನ್ನುವುದನ್ನು ಎಲ್ಲರೂ ಬಯಸುತ್ತಾರೆ. ಆದರೆ ವಿಧಿಯ ಕ್ರೂರ ದೃಷ್ಟಿ ಬಿದ್ದಾಗ, ಬರ ಸಿಡಿಲೊಂದು ಬಡಿದಾಗ ಹಿಡಿದ ಕೊಡೆ ಕಾವುದೇ ಹೇಳು. ಹಾಗಾಯಿತು ನಮ್ಮ ಸ್ಥಿತಿ. ತಂದೆಯ ಮಾತನ್ನು ಈಡೇರಿಸುವುದು ನಿನಗೆ ಕರ್ತವ್ಯವೇ ಸರಿ. ಅದರ ಹಿಂದೆ ಯಾವುದೇ ವ್ಯಾಮೋಹ ಕೂಡ ನಿನಗೆ ಕಾಡಲಿಲ್ಲ. ಹಾಗಾಗಿಯೇ ನೀನು ಮನಕ್ಕೆ ಬಂದವರು. ಇನ್ನು ಯಾವುದೇ ಕಾರಣಕ್ಕೂ 14 ವರ್ಷಗಳ ಅವಧಿ ಮುಗಿಯದೆ ನಾನು ಬರುವುದಿಲ್ಲ. ಅಚಲವಾದಂತಹ ನಿರ್ಧಾರವನ್ನು ಪೂರೈಸುವುದೇ ಅರಸುಮನೆತನಕ್ಕೆ ಕರ್ತವ್ಯ ಎನ್ನುವಂತಹ ನಿನ್ನ ಆ ಧೀಶಕ್ತಿ, ನಿನ್ನ ಬುದ್ಧಿ ನನ್ನನ್ನೇ ಎಚ್ಚರಿಸುತ್ತಾ ಇದೆ. ಆದರೆ ಅಣ್ಣ, ತಂದೆಯವರಲ್ಲಿ ಕೈಕಾಮಾತೆ ವರವನ್ನು ಕೇಳುವಂತಹ ಸಂದರ್ಭದಲ್ಲಾಗಲಿ, ತಂದೆಯವರು ಒಪ್ಪಿದ್ದಾರೋ ಇಲ್ಲವೋ ಎನ್ನುವ ಪ್ರಶ್ನೆಗೆ ಇತ್ಯರ್ಥವಾಗುವ ಮೊದಲೇ ನೀನು ಮನಕ್ಕೆ ಹೊರಟು ಹೋದವನು ಕೂಡ ಹೌದು. ನಮ್ಮ ಈ ಪರಿಸ್ಥಿತಿಯನ್ನು ಹೀಗೆಯೇ ಎನ್ನುವಂತಹ ವಿಮರ್ಶೆ ಮಾಡುವುದಕ್ಕೂ ಕೂಡ ಅವಕಾಶ ಸಿಗಲಿಲ್ವಲ್ಲ. ನೀನು ಮನದತ್ತ ಬಂದೆ. ತಂದೆಯವರು ಅವರ ಪುಣ್ಯಲೋಕದತ್ತ ಸಾಗಿದರು. ಕೈಕಾಮಾತೆ ನನಗಾಗಿ 14 ವರ್ಷಗಳ ಅಯೋಧ್ಯೆಯ ಸಿಂಹಾಸನವನ್ನು ವರದಂತೆ ನೀಡಿದ್ದಾರೆ. ಆದರೆ ಸ್ವೀಕರಿಸುವಂತಹ ನನಗೆ ಆ ಮನಸ್ಸು ಬೇಕಲ್ಲ ಅಣ್ಣ. ಅಯೋಧ್ಯೆ 14 ವರ್ಷಗಳ ಅವಧಿಯ ತನಕ ಅದು ನನಗೆ ವರದ ನಿಯಮದಂತೆ ಆದರೂ ಆ ಸಿಂಹಾಸನವನ್ನು ಏರಿ ರಾಜ್ಯಭಾರ ಮಾಡಬೇಕಲ್ಲ ಅಣ್ಣ. ನೀನಿರಬೇಕಾದಂತಹ ಸಿಂಹಾಸನದಲ್ಲಿ ಹಿರಿಯವನಾಗಿರುವಂತಹ ನೀನಿಲ್ಲದೆ ಕಿರಿಯವನಾಗಿರುವಂತಹ ನಾನು ಹೇಗೆ ಆ ಸಿಂಹಾಸನದಲ್ಲಿ ಇರಲಿ? ಒಳ್ಳೆ ಸಾಧ್ಯವೇ ಇಲ್ಲ. ಹಾಗಾಗಿ ನನಗಾಗಿ ವರದತ್ತವಾಗಿ ಬಂದಂತಹ ಅಯೋಧ್ಯೆಯ ಚಕ್ರವರ್ತಿತ್ವದ ಆ ಹೊಣೆಗಾರಿಕೆಯನ್ನು ನಾನು ನಿನ್ನ ಪದಮೂಲಕ್ಕೆ ಅರ್ಪಿಸಿದ್ದೇನೆ. ಅಯೋಧ್ಯೆಯಲ್ಲಿ
ಏನಿದ್ದರೂ ಇನ್ನು ಮುಂದೆ ಶ್ರೀರಾಮ ನಿರ್ದೇಶನದಂತೆ ರಾಜ್ಯದ ಆಳ್ವಿಕೆ ನಡೆಯಬೇಕೇ ಹೊರತು ಭರತ ನಿರ್ದೇಶನವಾಗಬಾರದು. ಆ ಕಾರಣದಿಂದಾಗಿ ನನಗಾಗಿ ತಾಯಿಯಿಂದ ಬಂದಂತಹ ಈ ಅಯೋಧ್ಯೆಯ ಸರ್ವ ಆ ಸುಖ ಸೌಭಾಗ್ಯವನ್ನೆಲ್ಲ ನಿನ್ನ ಪದತಳಕ್ಕೆ ಒಪ್ಪಿಸಿದ್ದೇನೆ. ಅಣ್ಣ, 14 ವರ್ಷಗಳು ಮುಗಿಯುವ ತನಕ ಅಯೋಧ್ಯೆಗೆ ಬರುವುದಿಲ್ಲವೆಂದು ಬೆಟ್ಟದ ಹಾಗೆ ಅಚಲವಾದಂತಹ ನಿರ್ಧಾರದಲ್ಲಿ ನೀನು ಎಲ್ಲರಿಗೂ ಹೇಳಿಬಿಟ್ಟೆಯಲ್ಲ. ಹೀಗೆ ಹೇಳಿದ ಮೇಲೆ ನಿನ್ನ ನಿರ್ಧಾರವನ್ನು ಬದಲಾಯಿಸುವುದಕ್ಕೆ ನಾನಾಗಲಿ, ಗುರು ವಸಿಷ್ಠರಾಗಲಿ ಅಥವಾ ಮಂತ್ರಿ ಸುಮಂತ್ರನಾಗಲಿ, ತಾಯಂದಿರಾಗಲಿ ಯಾರೂ ಶಕ್ತರಾಗುವುದಿಲ್ಲ. ನ್ಯಾಯ, ಧರ್ಮ, ನೀತಿ ಇವೆಲ್ಲದರ ಬಗ್ಗೆ ಸೂಕ್ಷ್ಮ ವಿಮರ್ಶೆಯನ್ನು ಮಾಡುವವರು ನಾವಾದ ಕಾರಣದಿಂದಾಗಿ ತಂದೆಯವರ ಆ ಮಾತಿನ ಬದ್ಧತೆಗೆ ನಾವೆಲ್ಲರೂ ಶಿರವನ್ನು ಬಾಗಲೇಬೇಕಾಗುತ್ತದೆ. ಆದರೆ ಅಣ್ಣ, ನೀನು ಹೇಗೆ ಋಷಿಯಾಗಿ ಈ ವನಮೂಲದಲ್ಲಿ ಕಾಲವನ್ನು ಕಳೆಯುತ್ತೀಯೋ ಹಾಗೆಯೇ ನಾನು ಕೂಡ ಋಷಿಯಾಗಿ ಆ ನಾಡಿನ ಪರಿಸರದಲ್ಲಿ ಕಾಲವನ್ನು ಕಳೆಯುತ್ತೇನೆ. ಹಾಗಾಗಿ ಅಣ್ಣ, ನಿನ್ನ ದರ್ಶನದಂತೆ, ನೀನಾಡಿರುವ ಮಾತುಗಳ ನಿದರ್ಶನದಂತೆ ಅಯೋಧ್ಯೆಯಲ್ಲಿ ನೀನು ಬರುವ ತನಕ ಸುಸೂತ್ರವಾಗಿ ನಡೆಯಬೇಕಿದ್ರೆ ನಿನ್ನದೇ ಅನುಗ್ರಹ ಪೂರಕವಾಗಿ ನನಗೆ ನೀನು ಕೊಡಬೇಕನ್ನ. ನೀನು ಏನನ್ನು ಕೊಡುತ್ತೀಯೋ ಅದನ್ನು ನಾನು ಸ್ವೀಕರಿಸ್ತೇನೆ. ಅದನ್ನೇ ಪ್ರತೀಕವಾಗಿರಿಸಿಕೊಂಡು ಅದಕ್ಕೆ ಪಟ್ಟಾಭಿಷೇಕವನ್ನು ಪೂರೈಸಿ ನೋಡಿಕೊಳ್ಳುವ ಹೊಣೆಗಾರಿಕೆಯನ್ನು ಮಾತ್ರ ನಾನು ನಿಭಾಯಿಸ್ತೇನೆ. ಏನನ್ನು ಕೊಡ್ತೀಯ ನನಗೆ? ಏನನ್ನು ಅನುಗ್ರಹಿಸ್ತೀಯ? ಹೇಳಲ್ಲ, ಹೇಳು. ಅದೇ ನನಗೆ ಸಾಂಕೇತಿಕತೆ. ಭರತ ಅಣ್ಣ, ನಿನ್ನ ಮನದೊಳಗಿನ ನೋವು ಏನು ಅಥವಾ ನಿನ್ನ ನಿರೀಕ್ಷೆಗಳು ಏನು ಎನ್ನುವುದು ನಾನು ಅರ್ಥವಿಸಿಕೊಂಡೆ. ಇಬ್ಬರ ಅಸಹಾಯಕ ಪರಿಸ್ಥಿತಿಯಲ್ಲೂ ನನ್ನ ಕುರುಹನ್ನು ನೀನು ಬಯಸುತ್ತಾ ಇದ್ದೀಯ. ಪ್ರಸಾದ ನೀಡನ್ನ ಕೊಡುವುದಕ್ಕೆ ನನ್ನಲ್ಲಿ ಏನಿದೆ ಹೇಳು. ಆಭರಣವನ್ನು, ರಾಜಮುದ್ರೆಯನ್ನು ಕೊಡುವುದಿದ್ರೆ ಅದಕ್ಕೆ ಅವಕಾಶದಿಂದ ಅದೆಲ್ಲವೂ ಅರಮನೆಯಲ್ಲಿ ತೊರೆದು ಬಂದುದಾಗಿದೆ. ಕೈಯಲ್ಲಿರುವ ಕೋದಂಡವನ್ನು ನಿನಗಿದ್ದರೆ ಇದು ನನ್ನ ರಕ್ಷಣೆಗಾಗಿ ಇರುವಂತಹದ್ದು. ಮತ್ತಿನ್ನೇನನ್ನು ಕೊಡಬಹುದು ಹೇಳು? ಹುಟ್ಟ ವಸನವನ್ನು ಕಳಚುವ ಹಾಗಿಲ್ಲ. ಇದು ಪಾದರಕ್ಷಣೆಗೆಂದು ಧರಿಸುವಂತಹ ಪಾದುಕೆ. ಪಾದುಕೆ ಇಲ್ಲದೆಯೂ ಒಂದಷ್ಟು ಹೊತ್ತು ನಾನು ಕ್ರಮಿಸುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಕುರುಹು ಎಂದು ಕೇಳಿರುವುದಕ್ಕಾಗಿ ಇದು ನನ್ನ ಪಾದುಕೆಯನ್ನೇ ನಿನಗೆ ಕೊಡುತ್ತಾ ಇದ್ದೇನೆ. ಸ್ವೀಕರಿಸಿದ್ದೇನೆ. ಮಾತ್ರವಲ್ಲ, ಇದು ದಿವ್ಯ ಪಾದುಕೆಗಳು, ಭವ್ಯ ಪಾದುಕೆಗಳು. ಈ ಪಾದುಕೆಗಳನ್ನು ನಾನು ಪೂಜಿಸುತ್ತಾ ಆ ಪಾದುಕೆಗಳೇ ಶ್ರೀರಾಮನೆಂದು ಭಾವಿಸುತ್ತಾ ಆ ಮೂಲಕ ಶ್ರೀರಾಮಚಂದ್ರವನೇ ಅಯೋಧ್ಯೆಯಲ್ಲಿ ಸಿಂಹಾಸನವನ್ನು ಏರಿದ್ದಾನೆ ಎನ್ನುವಂತಹ ಕಲ್ಪನೆಯನ್ನು ನಾನು ಆತುಕೊಳ್ಳುತ್ತಾ, ನಮ್ಮವರು ಆತುಕೊಳ್ಳುತ್ತಾ, ಅಯೋಧ್ಯೆಯ ಸಮಸ್ತರು ಆತುಕೊಳ್ಳುತ್ತಾ ಶ್ರೀರಾಮಚಂದ್ರಮನು ನಮ್ಮ ಜೊತೆಗೇ ಇದ್ದಾನೆ. ಶ್ರೀರಾಮಚಂದ್ರವನ ಅನುಗ್ರಹ ನಮ್ಮಲ್ಲಿ ಇದೆ. ಸದಾ ನಾವು ಶ್ರೀರಾಮಚಂದ್ರವನ ಅನುಗ್ರಹದಿಂದಲೇ ಬಾಳುತ್ತಾ ಇದ್ದೇವೆ ಎನ್ನುವಂತಹ ಭಾವನೆಯಲ್ಲಿ 14 ವರ್ಷಗಳು ಮುಗಿಯುವ ತನಕ ನಾನು ತಪಸ್ಸನ್ನು ಮಾಡುತ್ತೇನೆ. ನಿನಗಾಗಿ, ನಿನ್ನ ಯೋಗಕ್ಷೇಮಕ್ಕಾಗಿ, ನಿನ್ನ ಒಳ್ಳೆಯದಕ್ಕಾಗಿ ಸದಾ ತಪಸ್ಸನ್ನು ಮಾಡುತ್ತಾ ಇದ್ದೇನೆ. ಅಣ್ಣ, 14 ವರ್ಷಗಳು ಕಳೆದ ಆ ಕ್ಷಣಕ್ಕೆ ನೀನು ಬರಬೇಕು, ಬಂದು ನನ್ನನ್ನು ಕಾಣಬೇಕು. ಇಲ್ಲವಾದರೆ ನಾನು ಅಗ್ನಿ ಪ್ರವೇಶ ಮಾಡುತ್ತೇನೆ, ಮತ್ತೆ ಉಳಿಯುವುದಿಲ್ಲ. ಆದೀತು ತಾನೆ? 14 ವರ್ಷ ಮುಗಿದಲ್ಲಿ ನೀನು ಮತ್ತೆ ಅಯೋಧ್ಯೆಗೆ ಬರುತ್ತಿದ್ದಾನೆ, ಸಿಂಹಾಸನದ ಹೊಣೆಗಾರಿಕೆಯನ್ನು ಸ್ವೀಕರಿಸುತ್ತಿದ್ದಾನೆ. ಖಂಡಿತ ರಾಮ ರಾಜ್ಯದ ಆ ಸೌಭಾಗ್ಯವನ್ನು ನಾವೆಲ್ಲರೂ ನೋಡುತ್ತೇವೆ ತಾನೆ? ಖಂಡಿತ. ನಿನ್ನ ನಿರೀಕ್ಷೆಯಂತೆ, ನಿನ್ನ ಮಾತಿನಂತೆ, ನಿನ್ನ ನಿರೀಕ್ಷೆಯಂತೆ 14 ವರ್ಷಗಳ ವನವಾಸವನ್ನು ಮುಗಿಸಿ ಮತ್ತೆ ಅಯೋಧ್ಯೆಯನ್ನು ಪ್ರವೇಶಿಸುತ್ತೇನೆ ಭರತ. ಸರಿ, ಸಂತೋಷ. ಹೋಗಿ ಬರ್ತೇವೆ, ತೆರಳುತ್ತೇವೆ, ನಿರ್ಗಮಿಸುತ್ತೇವೆ. ಶುಭವಾದ. ಹಾ ಭಾಗ್ಯಹೀನ ಹೀನ ಅಯೋಧ್ಯೆ, ಹಾ ಭಾಗ್ಯಹೀನ
ಜೀನ ಅಯೋಧ್ಯೆ ನಿನನು ಅರಣ್ಯಗತಿಯಾಯ್ತಲ ರಾಮನ ವನವಾಸಗಳು ಅರಣ್ಯಗತಿಯಾಯ್ತಲ ನಿನಗೂ ರಾಮನ ವನವಾಸಗಳು ದಶರಥನ ನಿಧನದುಮ್ಮೆ ಭರತನ ಪರಿತ್ಯಾಗರು ಶ್ರೇಷ್ಠರಿಲ್ಲದಿರೆ ಏನಿದ್ದರೇನಂತೆ ಮಸಣಮ ಭಕ್ತನು ಭರತನ ಪರಿತ್ಯಾಗರು ಶ್ರೇಷ್ಠರಿಲ್ಲದಿರೆ ಏನಿದ್ದರೇನಂತೆ ಮಸಣಮ ಭಕ್ತನು ಭಾಗ್ಯಹೀನ ದೀನ ಅಯೋಧ್ಯೆಗೆ ಮರಳಿ ಬಂದು ರಾಮ ರಾಜ್ಯಭಾರವನ್ನು ಮಾಡಬೇಕು. ಭರತನ ಒತ್ತಾಯವಾಗುತ್ತದೆ. ಆದರೆ ರಾಮ ಒಪ್ಪುವುದಿಲ್ಲ. ತಂದೆಯ ಮಾತನ್ನು ಉಳಿಸಲು 14 ವರ್ಷ ಕಾಡಿಗೆ ಬಂದಾಗಿದೆ. ನೀನೇ ರಾಜ್ಯವನ್ನು ಆಳು, ನಿನ್ನ ತಾಯಿ ನಿನಗಾಗಿ ಬೇಡಿ ಪಡೆದುಕೊಂಡಂತಹ ವರ ಅದು ಎಂದು ರಾಮ ಸಮಾಧಾನಿಸಿದರೆ ಭರತನೂ ಒಪ್ಪುವುದಿಲ್ಲ. ಹೀಗೆ ಇಬ್ಬರೂ ಒಪ್ಪದೆ ಒಬ್ಬರ ಮಾತು ಒಬ್ಬರು ಕೇಳಲಾರದಂತಹ ಸ್ಥಿತಿಯಲ್ಲಿ ಕೊನೆಗೆ ರಾಮನ ಪ್ರತಿನಿಧಿಯಾಗಿ ನಾನು ರಾಜ್ಯವನ್ನು ಆಳುತ್ತೇನೆ, ಕುರುಹನ್ನು ಕೊಡು ಎಂದು ರಾಮನಲ್ಲಿ ಕೇಳಿಕೊಂಡಾಗ ರಾಮನು ತನ್ನ ಪಾದುಕೆಯನ್ನೇ ಇತ್ತು ಭರತನನ್ನು ಕಳುಹಿಸುತ್ತಾನೆ. ಭರತನು ರಾಮನ ಪಾದುಕೆಯನ್ನು ಶಿರದಲ್ಲಿ ಧರಿಸಿಕೊಂಡು ಭರತ ಅಯೋಧ್ಯೆಯತ್ತ ತೆರಳುತ್ತಾನೆ. ಈ ಸನ್ನಿವೇಶವನ್ನು ಕವಿ ಕುವೆಂಪುರವರು ಬಹಳ ಮಾರ್ಮಿಕವಾಗಿ ಚಿತ್ರಿಸಿದ್ದಾರೆ. ಒಂದೆಡೆ ಭರತ ತನಗೆ ದೊರೆತಂತಹ ರಾಜ್ಯವನ್ನು ಆಳಲು ಒಪ್ಪದೆ ತನ್ನದಾದಂತಹ ತ್ಯಾಗವನ್ನು ಮೆರೆಯುತ್ತಾನೆ. ಅಣ್ಣನಾದಂತಹ ರಾಮನಿಲ್ಲದ ಅಯೋಧ್ಯೆ ತನಗೆ ಬೇಡ, ಇದು ಭರತನ ವಾದ. ಭರತನಿಗಾಗಿ ಬಿಟ್ಟುಕೊಟ್ಟ ರಾಜ್ಯ, ತಂದೆಯ ಮಾತಿಗಾಗಿ ಬಂದಂತಹ ಕಾಡಿನ ವನವಾಸ, ಇದನ್ನು ನಾನು ಅನುಭವಿಸಿಯೇ ತೀರುತ್ತೇನೆ, ಇದು ರಾಮನ ಮಾತುಗಳು. ಈ ರೀತಿಯ ವಾಗ್ಯುದ್ಧದ ಸಂದರ್ಭದಲ್ಲಿ ಅಯೋಧ್ಯೆಯೇ ಗತಿಹೀನವಾಯಿತೆ, ಅಯೋಧ್ಯೆಯೇ ಒಂದು ರೀತಿಯಲ್ಲಿ ಮಂಕಾಯಿತೆ, ಅಯೋಧ್ಯೆಗೆ ದಿಕ್ಕಿಲ್ಲದಾಯಿತೆ ಎನ್ನುವ ರೀತಿಯಲ್ಲಿ ಕವಿ ಅಯೋಧ್ಯೆಯನ್ನು ವರ್ಣಿಸುತ್ತಾನೆ. ಅಯೋಧ್ಯೆಗೆ ಒಂದು ಕಡೆಯಲ್ಲಿ ರಾಮನೂ ಇಲ್ಲ, ಮತ್ತೊಂದು ಕಡೆಯಲ್ಲಿ ರಾಜ್ಯವಾಳಲು ಭರತನೂ ಒಪ್ಪುವುದಿಲ್ಲ. ಇಂತಹ ಸ್ಥಿತಿಯಲ್ಲಿ ಅಯೋಧ್ಯೆಯ ಆ ಒಂದು ದೀನ ಸ್ಥಿತಿಗೆ ಕವಿ ಮರಗುತ್ತಾರೆ, ಪ್ರಜಾಜನರಿಗಾಗಿ ಕವಿ ಮರಗುತ್ತಾರೆ. ಹಾಗಿದ್ದರೆ ಭರತನೂ ರಾಜ್ಯವಾಳದೆ ರಾಮನೂ ರಾಜ್ಯವಾಳದೆ ಇದ್ದರೆ ಅಯೋಧ್ಯೆಯ ಸ್ಥಿತಿ ಏನಾದೀತು? ಪಾದುಕೆಯನ್ನೇ ಪ್ರತಿನಿಧಿಯಾಗಿಸಿ ಇರಿಸಿಕೊಂಡಂತಹ ಭರತ ಏನು ಮಾಡುತ್ತಾನೆ? ಕತೆ ಮುಂದುವರಿಯುತ್ತದೆ. ಪಾಲ್ವಸಗಿದ ದುಷ್ಮೃತಿಯ ನಿಧಿಗೆ ಪಾಲ್ವಸಗಿದ ದುಷ್ಮೃತಿಯ ನಿಧಿಗೆ ಬೆಂದಿರುಗಿ ಬಳಿಯ ನಂದಿ ಗ್ರಾಮಗೈದಂದು ಪಾದುಕ ಪಟ್ಟಾಭಿಷೇಕ ಮಂಗೀಗುಗಳನೇ ಗಜಂಗೆತ್ತು ರಾಜ್ಯಭಾರವೃತದಿನಿಂದಲೇ ಭರತನ ನಿಶಂ ಶ್ರೀರಾಮ ಸುಕ್ಷೇಮ ಚಿಂತನ ಪ್ರಾರ್ಥನೆಗೆ ತೆತ್ತು ತನ್ನಾತ್ಮಮೋ ಅಣ್ಣನಿಂದ ಪಾದುಕೆಯನ್ನು ಮುಡಿಗೇರಿಸಿಕೊಂಡು ನೇರವಾಗಿ ಅಯೋಧ್ಯೆಯತ್ತ ಬಂದವನಿದ್ದೇನೆ. ಆದರೆ ಈ ಅಯೋಧ್ಯೆಯ ಸಿಂಹಾಸನದಲ್ಲಿ ಶ್ರೀರಾಮಚಂದ್ರವನ ಪವಿತ್ರವಾದಂತಹ ಪಾದುಕೆಯನ್ನು ಇರಿಸುವುದಕ್ಕೆ ಮನವು ಒಡಂಬಡುತ್ತಾ ಇಲ್ಲ. ಭಾಗ್ಯಹೀನವಾದಂತಹ ಅಯೋಧ್ಯೆ ಇದು. ಸುತ್ತ ನೋಡಿದರೆ ಪ್ರೇತವನದಂತೆ ಕಾಣುತ್ತಾ ಇದೆ. ಹೌದು, ತಂದೆಯವರನ್ನು ಕಳಕೊಂಡು ಎಲ್ಲ ಮೂಕವೇದನೆಗೆ ಒಳಗಾದಂತಹ ಸನ್ನಿವೇಶದಲ್ಲಿ ನಾವಿದ್ದೇವೆ. ಮಾತ್ರವಲ್ಲ, ಶ್ರೀರಾಮಚಂದ್ರವನ
ರಾಜ್ಯಭಾರವನ್ನು ನೋಡುವಂತ ಆ ಸುಖದ ದಿನಗಳು ಇವೆ ಎನ್ನುವಂತ ಅತೀವವಾದಂತ ಆಕಾಂಕ್ಷೆಯಲ್ಲಿ ಎಲ್ಲರೂ ಇದ್ದವರು. ಆಳ್ವಿಕೆಯನ್ನು ನಡೆಸಿದಂತಹ ತೀರ್ಥರೂಪರೂ ಇಲ್ಲ. ಯುವರಾಜನಾಗಿ ಅಭಿಷೇಕವನ್ನು ಕೊಂಡು ಮುಂದೆ ರಾಜನಾಗಿ ಮೆರೆಯಬೇಕಾಗಿರುವಂತಹ ಶ್ರೀರಾಮನು ಇಲ್ಲ. ಅತಂತ್ರನಾಗಿ ಭರತನ ತಲೆಗೆ ಬಂದಂತಹ ಈ ಅಯೋಧ್ಯೆಯ ಹೊಣೆಗಾರಿಕೆಯನ್ನೂ ನಾನು ಈ ಸಂದರ್ಭದಲ್ಲಿ ಒಪ್ಪಿಕೊಳ್ಳಲಿಲ್ಲ. ಶ್ರೀರಾಮಚಂದ್ರಮನ ನಿದರ್ಶನದಂತೆ, ಶ್ರೀರಾಮಚಂದ್ರಮನ ದರ್ಶನದಂತೆ ರಾಜ್ಯವನ್ನು ಮುನ್ನಡೆಸುವುದಕ್ಕಾಗಿ ಮಾತ್ರ ನನ್ನ ಪ್ರಯತ್ನವೇ ಹೊರತು ಮತ್ತೇನೂ ಇಲ್ಲ. ಹಾಗಾಗಿ ಅಯೋಧ್ಯೆಯ ಸಂಸ್ಕೃತಿ ಎನ್ನುವಂತ ಈ ದುಸ್ಕೃತಿಯ ನಿಧಿಗೆ ಬೆನ್ನು ಹಾಕಿದ್ದೇನೆ, ತಿರುಗಿದ್ದೇನೆ. ಅಗ್ರಜನಾಗಿರುವಂತಹ ರಾಘವೇಶನಿಗೆ ಇಲ್ಲದಂತ ಆ ಸುಖ ಭೋಗಗಳು, ಈ ಸಾಮ್ರಾಜ್ಯ ಎನ್ನುವಂತ ಸೌಭಾಗ್ಯ ನನಗೂ ಬೇಡ, ನನಗೂ ಬೇಡ. ವನ ಪ್ರದೇಶದಲ್ಲಿ ಅಣ್ಣನು ಹೇಗೆ ಸನ್ಯಾಸಿಯಂತೆ ಕಾಲವನ್ನು ಕಳೆಯುತ್ತಾನೋ ಅದೇ ರೀತಿಯಲ್ಲಿ ನಾನೂ ಕೂಡ ಕಾಲವನ್ನು ಕಳೆಯುತ್ತೇನೆ. ಹಾಗೆ ಕಾಲವನ್ನು ಕಳೆಯುವುದಕ್ಕೆ ಈ ಅಯೋಧ್ಯೆ ನನಗೆ ಶಕ್ತವಾಗಿಲ್ಲ, ಪ್ರಶಕ್ತವಲ್ಲ. ಈ ಅಯೋಧ್ಯೆಯಲ್ಲಿ ಪ್ರಶಾಂತವಾದಂತಹ ಮನಸ್ಸಿನಲ್ಲಿ ಬಾಳನ್ನು ಸಾಗಿಸುವುದಕ್ಕೂ ನನಗೆ ಸಾಧ್ಯವಿಲ್ಲ. ಈಗಾಗಲೇ ಸಾಂಸಾರಿಕವಾಗಿ ಉಂಟಾಗಿರುವಂತಹ ಆಘಾತದ ಆ ನೋವುಗಳೆಲ್ಲವೂ ಶಮನವಾಗಬೇಕಾದರೆ ಇನ್ನು ಅಣ್ಣನ ದರ್ಶನವಾಗದೆ ಮತ್ತೇನು. ಅಣ್ಣನು ಬರುವ ತನಕ ನನ್ನ ಸ್ಥಿತಿ ಹೀಗೆ. ಆದರೆ ಮನಸ್ಸನ್ನು ಪ್ರಶಾಂತಗೊಳಿಸುತ್ತೇನೆ ಹೇಗೆ? ಶ್ರೀರಾಮಚಂದ್ರಮನನ್ನೇ ಧ್ಯಾನಿಸುತ್ತಾ ಅರಣ್ಯವಾಸಿಯಾಗಿರುವಂತಹ ಶ್ರೀರಾಮಚಂದ್ರಮನಿಗೆ ಸದಾ ಒಳಿತಾಗಲಿ ಎಂದು ಬೇಡುತ್ತಾ 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 ಅದನ್ನೇ ತಪಸ್ಸಾಗಿ ನಾನು ಕೈಗೊಳ್ಳುತ್ತೇನೆ. ಅದಕ್ಕಾಗಿ ನನ್ನ ಪಕ್ಕದಲ್ಲಿ ನನ್ನ ದಿವ್ಯ ಚೇತನಗಳಾಗಿ ಪ್ರಭು ಶ್ರೀರಾಮನ ಪಾದುಕೆಗಳು ಇರಬೇಕು. ಇಲ್ಲಿ ಪ್ರಶಸ್ತವಾದ ಸ್ಥಳ, ಎಲ್ಲಿ ನನ್ನ ಧ್ಯಾನಕ್ಕೆ ಸ್ವಸ್ಥಳವು, ಎಲ್ಲಿ ಪಾದುಕೆಯನ್ನು ಪಟ್ಟಾಭಿಷೇಕ ಮಾಡುವುದಕ್ಕೆ ವ್ಯವಸ್ಥಿತವಾದಂತಹ ಪವಿತ್ರವಾದಂತಹ ಪರಿಸರವಿದೆ ಎಂದು ಭಾವಿಸಿದರೆ ನನಗೆ ಕಾಣುವುದೇ ನಂದಿಗ್ರಾಮವಾಗಿದೆ. ಹಾಗಾಗಿ ನಂದಿ ಗ್ರಾಮಕ್ಕೆ ಬಂದೆ. ದಿವ್ಯ ಚೈತನ್ಯವುಳ್ಳಂತಹ ಶ್ರೀರಾಮಚಂದ್ರಮನ ಪಾದುಕೆಗಳಿಗೆ ಪಟ್ಟಾಭಿಷೇಕವನ್ನು ಮಾಡಿದೆ. ಕೈಕಾಮಾತೆಯ ವರದಂತೆ ಭರತನಿಗೆ ಪಟ್ಟಾಭಿಷೇಕವಲ್ಲ, ಭರತನು ರಾಜ್ಯಭಾರದ ಹೊಣೆಗಾರಿಕೆಯನ್ನು ಮಾತ್ರ ನೋಡುತ್ತಾನೆ, ತಂದೆಯ ವರವನ್ನು ಈಡೇರಿಸುವುದಕ್ಕಾಗಿ. ಆದರೆ ಪಟ್ಟಾಭಿಷೇಕವಾಗುವುದು ಶ್ರೀರಾಮಚಂದ್ರಮನ ಪಾದುಕೆಗಳಿಗೆ. ಘಂಟಾ ಘೋಷವಾಗಿ ಎಲ್ಲರಿಗೂ ಸಾರುತ್ತಾ ಪಟ್ಟಾಭಿಷೇಕವನ್ನು ಪೂರೈಸಿದೆನಲ್ಲ. ಇದು ಪಾದುಕಾ ಕಿರೀಟಿ, ಇದು ಶ್ರೀರಾಮಚಂದ್ರಮನ ಪಾದುಕೆ. ಇದೇ ಅಯೋಧ್ಯೆಯ ಹರಿವಿಷ್ಟರದಲ್ಲಿ ವಿರಾಜಮಾನವಾಗಿ ಕಂಗೊಳಿಸುವಂತಹ ಪಾದುಕೆ ಪ್ರಭು ಶ್ರೀರಾಮ ಶ್ರೀರಾಮ ಶ್ರೀರಾಮ. ತಾಂಭೋಜಿಸಿದ ಪಾದುಕೆಗಳು ಪೂಜ್ಯಪಾದನ ಪದಕ್ಕೆ ತೊಡಿಸಿದನು ಭರತೋದು. ಕಿರೀಟಮಣಿ ಚರಣತಲ ಸೇವೆಗೆ ಸಮರ್ಪಿಪೋ. ವಾನರ ಮಹಾಮಹಿಮನು ರಾಕ್ಷಸೇಂದ್ರನು ಬಾಷ್ಪಲೋಚನರಾಗಿ ಬದ್ಧಾಂಜಲಿಗಳಾಗಿ ಶಿರಮಾಗಿ ದರ್ಶಿಸಿದರ ಮಹದೃಶ್ಯಮೋ.
ದರ್ಶಿಸಿದರ ಮಹದೃಶ್ಯಮೋ ಶ್ರೀರಾಮಚಂದ್ರನ ಪಾದುಕೆಗಳನ್ನು ತಂದು ಅಯೋಧ್ಯೆಯ ಸರಹದ್ದು ನಂದಿ ಗ್ರಾಮದಲ್ಲಿ ಸ್ಥಾಪಿಸಿ ಅದನ್ನೇ ರಾಜ ಎಂದು ಭಾವಿಸಿಕೊಂಡು ರಾಜನ ಪ್ರತಿನಿಧಿಯಾಗಿ 14 ವರ್ಷ ಭರತ ರಾಜ್ಯವನ್ನು ಆಳುತ್ತಾನೆ. ಅದು ಹೇಗೆ? ತಾನೂ ಕೂಡ ರಾಮ ಲಕ್ಷ್ಮಣರಂತೆ ನಾರು ಮುಡಿಯನ್ನಿಟ್ಟು ಕಾಡಾಡಿಯಂತೆಯೇ ಅಲ್ಲಿ ತಪೋ ಪೂಜಾ ನಿರತನಾದಿ ಇದ್ದುಕೊಂಡು ಅನವರತವು ರಾಮ ಲಕ್ಷ್ಮಣ ಸೀತೆಯರಿಗೆ ಒಳಿತಾಗಲಿ ಎಂದು ಪ್ರಾರ್ಥಿಸುತ್ತಾ ಪೂಜಿಸುತ್ತಾ ರಾಜ್ಯವನ್ನು ಆಳುತ್ತಾನೆ. ಇತ್ತ ರಾಮನಾದರೂ 14 ವರ್ಷದ ವನವಾಸವನ್ನು ಯಶಸ್ವಿಯಾಗಿ ಪೂರೈಸಿ ದುಷ್ಟ ದಮನಾದಿ ಕಾರ್ಯವನ್ನೆಲ್ಲವನ್ನು ಮಾಡಿಕೊಂಡು ಮತ್ತೆ ಅಯೋಧ್ಯೆಗೆ ಮರಳಿ ಬರುವಲ್ಲಿಗೆ ರಾಮ ಮತ್ತು ಭರತನ ಸಮಾಗಮನವಾಗುತ್ತದೆ. ಅಲ್ಲಿ ರಾಮನನ್ನು ಕಂಡಂತಹ ಭರತ ಆನಂದ ತುಂಬಿಲನಾಗಿದ್ದಾನೆ. ಎಲ್ಲರೂ ಆನಂದಿತರಾಗಿದ್ದಾರೆ. ಎಲ್ಲರಿಗೂ ರಾಮ ಲಕ್ಷ್ಮಣ ಸೀತೆಯರನ್ನು ಕಂಡೊಡನೆ ಬಹಳ ಹರ್ಷವಾಗುತ್ತದೆ. ಮರಳಿ ಮತ್ತೆ ನಮ್ಮ ರಾಮ ಅಯೋಧ್ಯೆಗೆ ಬಂದ, ರಾಜ್ಯವನ್ನು ವಹಿಸಿಕೊಳ್ತಾನೆ. ಎಲ್ಲರೂ ಆನಂದದಲ್ಲಿರುವಾಗಲೇ ಭರತನು ಕಾಡಿನಿಂದ ರಾಮನಿಂದ ಬೇಡಿ ಪಡೆದಂತಹ ಪಾದುಕೆಯನ್ನು ಬಾಗಿ ರಾಮನಿಗೆ ತೊಡಿಸುತ್ತಾನೆ. ಅದೇ ರೀತಿಯಲ್ಲಿ ಕಿರೀಟವನ್ನು ಅವನ ಪಾದ ಪದ್ಮಗಳಿಗೆ ಸಮರ್ಪಿಸುತ್ತಾನೆ. ಹೀಗೆ ರಾಮನೇ ರಾಜ್ಯವನ್ನು ಆಳಬೇಕು, ರಾಮನೇ ರಾಜನಾಗಬೇಕು ಎನ್ನುವಂತಹ ಆ ಒಂದು ಅಪೇಕ್ಷೆ ಅದು ಈಡೇರುತ್ತದೆ. ಇಂತಹ ಸಂದರ್ಭದಲ್ಲಿ ಭರತನದಾದಂತಹ ಪ್ರೇಮ, ಭ್ರಾತೃಪ್ರೇಮ ಹಾಗೂ ತ್ಯಾಗ ಎಲ್ಲರ ಕಣ್ಣುಗಳಲ್ಲಿ ಆನಂದವನ್ನು ತರಿಸುತ್ತದೆ. ವಿಭೀಷಣಾದಿ ಎಲ್ಲ ಕಪಿ ವೀರರು ಅಲ್ಲಿ ಒಟ್ಟು ಸೇರಿರುತ್ತಾರೆ. ಈ ಒಂದು ಅಪೂರ್ವ ಸಮಾಗಮವನ್ನು ಕಂಡಾಗ ಅವರ ಕಣ್ಣಿನಲ್ಲಿಯೂ ಆನಂದ ಬಾಷ್ಪ ಬರುತ್ತದೆ. ಎಲ್ಲ ಪ್ರಜಾಜನರಲ್ಲೂ ಅದೇ ರೀತಿಯ ಆ ಒಂದು ಕಣ್ಣೀರಿನ ಬಾಷ್ಪ, ಇದು ಆನಂದದ ಬಾಷ್ಪ. ಪ್ರಭು ಶ್ರೀರಾಮಚಂದ್ರ ಅಯೋಧ್ಯೆಗೆ ಬಂದ, ಮತ್ತೆ ಮರಳಿ ರಾಜ್ಯವನ್ನು ಆಳುತ್ತಾನೆ ಎನ್ನುವಂತಹ ಮನೋಭಾವನೆ ಎಲ್ಲರ ಇಷ್ಟಾರ್ಥ ಈಡೇರುತ್ತದೆ. ಪ್ರಭು ಶ್ರೀರಾಮಚಂದ್ರಮನಿಗೆ ಪಟ್ಟಾಭಿಷೇಕವಾಗುತ್ತದೆ, ರಾಮರಾಜ್ಯದ ಆಳ್ವಿಕೆ ಆರಂಭವಾಗುತ್ತದೆ ಎನ್ನುವಲ್ಲಿಗೆ ಕಥೆಯನ್ನು ಮುಕ್ತಾಯ ಮಾಡುತ್ತಾ ಎಲ್ಲರಿಗೂ ಮಂಗಲವಾಗಲಿ, ಎಲ್ಲರ ಇಷ್ಟಾರ್ಥಗಳು ಸಿದ್ಧಿಸಲಿ ಎನ್ನುವಂತಹ ಪ್ರಾರ್ಥನೆಯೊಂದಿಗೆ ಕಥೆಗೆ ಮಂಗಲವನ್ನು ಹಾಡೋಣ. ಓಂ ನಮೋ ರಾಮಾವತಾರ ಕೆಂಬಡಿಯನರು ಮೂಲ ವಿಗ್ರಹ ಕೆತ್ತುತ್ಸವದ ಪಡೆಯನರು ನನ್ನೊಳಿ ರಾಮಾಯಣವತಾರವನೆತ್ತಿ ಮೇ ಸರ್ವಭಾಷಾಮಯಿ ಭಗವತಿಯ ಮೂವಡಿಗೆ ಸರ್ವಭಾಷಾಮಯಿ ಭಗವತಿಯ ಮೂವಡಿಯ ಕನ್ನಡದ ಸಿರಿಗುಡಿಯ ನುಡಿಯ ಕಣ್ಪಡಿಮೆಗಳು ಕಡೆದು ಮೂಡಿಯ ನಿತ್ಯ ರಾಮಂಜವಾಂ ನಮೋ. ಸಿರಿಗುಡಿಯ ನುಡಿಯ ಕಣ್ಪಡಿಮೆಗಳು ಕಡೆದು ಮೂಡಿಯ ನಿತ್ಯ ರಾಮಂಜವಾಂ ನಮೋ. ಓಂ ನಮೋ ಓಂ ನಮಃ ಓಂ. ಶಾಂತಿ ಶಾಂತಿ ಶಾಂತಿ.